भट अँड भट यूट्यूब चॅनेल मालिक सुदर्शन भट आणि मनोहर भट हांनी तुमकां माहिती दिवच्या आयलांची हांकां दोगांकय विश्व कोंकणी केंद्र आनी वर्धनी संस्थे वतीन वेदिरी स्वागत करता आसा. तशीची हांगे ल्हानशें एक वळख कोन्न दिवका म्हणून रक्षा शेणे हांकां विनंती करता. धन्यवाद लक्ष्मी. परतून एक पटी सर्वांक नमस्कारू आणि मुखारी सेशनाक स्वागत. आत्ताचे सेशन इंटरेस्टिंग आसा इत म्हळ्यार हे सेशनाची सोयरे ऑलमोस्ट पुराय जनाल्या घराचे वासरीन तूं पावून आसाची. म्हणजे संदर्भ म्हळ्यार आत्ताचे सोयरे भट अँड भटाचे सुदर्शन भट आणि मनोहर भट. तांगेले मूळ सितांगोळी कासरगोडाचे. तांगेले स्कूल एज्युकेशन भारत सेवा आश्रम आणि साई निकेतन सेवा आश्रमान तूं राबून पूर्ण केलें. दोन्ही भावांक BA आणि LLBचे पदवी प्राप्त आसा आणि प्रोफेशनान वकील आसाचे. सिनेमॅटोग्राफी आणि रांदपाचे आवड दवरतना ताजे पॅशन यूट्यूब चॅनलार लोकांपर्यंत पावयले. तांगेले यूट्यूब चॅनल भट अँड भट ह्या नांवान मस्त फेमस आसा. तांणी ह्या यूट्यूब चॅनलाची सुरवात 2020 केली. तांणी ह्या यूट्यूब चॅनलार पारंपारीक पद्दतीचे मंगळूरू स्टाईल खाण, आप्पोळो, ओडी, लोणचे, मसाले पिठो आणि बाळक कोरनू दाखयताचे. 2 वर्स भितर भट अँड भट सोशल मिडिया रीच 1 मिलियन फॉलोवर्साक पावले. तांगेले रुची खाण जेवणाचे रेसिपीज पळोवन तांगेले पदार्थ विकत घेवच्याक जनाले एन्क्वायरी येवच्या सुरवात जाली. प्रचंड एन्क्वायरी असं म्हणताना तांणी तांगेले खाद्यपदार्थाचे व्हॉट्सॲपार ऑर्डर घेवन कुरियरार पेटोवच्या सूर केलं. लायक डिमांड असं म्हणजे पळोवन 2022 एक दुकान आणि सुरवात करून ऑनलायन ऑर्डर्साक एक वेबसायट butandbut.in क्रिएट केलें. भट अँड भट हांनी सुमार खाद्य संमेलनांतू भाग घेवन आसाची. भट अँड भट हांनी कशी सक्सेस स्टोरी बिल्ड केले आणि स्केलिंग अप बिझनेस बाय यूजिंग सोशल मिडिया आउटरीच ह्या विशयारी जनांक मार्गदर्शन दिवचे विनंती करता. ಎಲ್ಲರಿಗೂ ನಮಸ್ಕಾರ. ಒಳ್ಳೆ ಟೈಮಲ್ಲಿ ನನ್ನನ್ನಿಲ್ಲಿ ಮಾತಾಡಲಿಕ್ಕೆ ನಿಲ್ಲಿಸಿದ್ದಾರೆ. ಊಟ ಮಾಡಿದ ಟೈಮು, ನಿದ್ರೆ ಬರುವ ಹಾಗೆ ಇರುವಂಥ ಟೈಮ್, ಯಾವತ್ತು ನಿದ್ದೆ ಮಾಡುವಂಥ ಸಮಯ ಆಗಿರ್ಬೋದು ಒಂದು ಕೆಲವೊಬ್ಬರಿಗೆ. ಆ ಟೈಮಲ್ಲಿ ಕರೆದಿದ್ದಾರೆ. ಆದರೆ ಈ ಸೆಷನನ್ನು ನನಗೆ ಒಂದು ಯಾರಿಗೆ ಸಹ ನಿದ್ದೆ ಬರಬಾರ್ದು ಹೇಳುವ ರೀತಿಯಲ್ಲಿ ನನಗೆ ಪ್ರೆಸೆಂಟ್ ಮಾಡಬೇಕು ಅಂತೇಳಿ ಒಳ್ಳೆ ಆಸೆ ಉಂಟು. ನಮ್ಮ ನಂದಗೋಪಾಲ್ ಅವರು ಕರೆದ್ರು ಒಂದು ಸ್ವಲ್ಪ ದಿವಸ ಮೊದಲು, ಒಂದು ಸ್ಕೇಲ್ ಅಪ್ ಬಗ್ಗೆ ಸ್ವಲ್ಪ ಮಾತಾಡಿ, ಸ್ವಲ್ಪ ಬಿಸ್ನೆಸ್ ರಿಲೇಟೆಡ್ ಬಗ್ಗೆ ಸ್ವಲ್ಪ ಹೇಳಿಕೊಡಿ ಅಂತ ಹೇಳಿ ನನ್ನ ಹತ್ರ ಕೇಳಿಕೊಳ್ಳುವಾಗ ತುಂಬ ಸಂತೋಷ ಆಯಿತು. ಎಂತಕ್ಕೆ ಅಂತ ಹೇಳಿದರೆ, ಒಂದು 2 ವರ್ಷದಿಂದ ನಾನು ಕಂಟಿನ್ಯೂಸ್ ಆಗಿ ನಾನು ಮತ್ತು ಅಣ್ಣ ಸೇರಿಕೊಂಡು ಒಂದು ಭಟ್ ಅँड ಭಟ್ ಅಂತೇಳಿ ಸಂಸ್ಥೆಯನ್ನು ಬೆಳೆಸಿಕೊಂಡು ಬರ್ತಾ ಇದ್ದೇವೆ. ಇದರ ಹಿಂದೆ ತುಂಬ ಚಾಲೆಂಜಸ್ ಉಂಟು, ಒಳ್ಳೆಯ ವಿಷಯ ಕೂಡ ಹೇಳಿದರೆ ಡೆವಲಪ್ಮೆಂಟ್ ಗ್ರೋತ್ ಹೀಗಿರೋದೆಲ್ಲ ಇದರಲ್ಲಿ ಸಿಗ್ತಾ ಉಂಟು. ಅದರ ಬಗ್ಗೆ ನಾನೊಂದು ಸ್ವಲ್ಪ ನನಗೆ ಗೊತ್ತಿರುವ ಮಟ್ಟಿಗೆ ನಿಮಗೆ ತಿಳಿಸಿಕೊಡ್ತೇನೆ. ಅದರಿಂದಾಗಿ ನಿಮಗೆ ಸಹ ನಿಮ್ಮಲ್ಲಿ ಸಹ ಇಲ್ಲಿ ತುಂಬ ಜನ ಬಿಸ್ನೆಸ್ ರಿಲೇಟೆಡ್ ಆಗಿ ಈಗ ಬೇರೆ ಬೇರೆ ಟೆಕ್ಸ್ಟೈಲ್ ಆಗಿರ್ಬೋದು, ಮತ್ತು ಹೋಟೆಲ್ ಆಗಿರ್ಬೋದು, ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಇರುವವರಿದ್ದೀರಿ. ಅವರಿಗೆ ಒಂದು ಉಪಕಾರ ಆಗ್ತದೆ ಅಂತೇಳಿ ಆದರೂ ನನಗೆ ಸಂತೋಷ. ಮತ್ತು ಎಲ್ಲರೂ ಅದನ್ನು ಬೆಳೆಸಿಕೊಂಡು ಹೋಗುವಂತಹ ಒಂದು ಕಾರ್ಯದಲ್ಲಿ ತೊಡಗಿದರೆ ಒಳ್ಳೆಯದು ಅಂತೇಳಿ ನನ್ನ ಭಾವನೆ. ಶುರುವಿಗೆ ನಾನು ಮನೋಹರ್ ಭಟ್ ಅಂತೇಳಿ, ಸುದರ್ಶನ್ ಭಟ್ಟನ್ನೆಲ್ಲರೂ ಗೊತ್ತಿರ್ಬೋದು. ನಾವು ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ಒಂದು ಸುಮ್ಮನೆ ಹೀಗೆ ಫ್ಯಾಷನ್ ಆಗಿ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದು. ವೀಡಿಯೋಸ್ ಮಾಡ್ತಾ ಇದ್ದೆವು. ಬೇರೆ ಬೇರೆ ಮನೆಯಲ್ಲಿ ತಯಾರಿಸಿದ ಪದಾರ್ಥಗಳನ್ನು ಯೂಟ್ಯೂಬ್ ಮುಖಾಂತರ ಜನರಿಗೆ ವಿಡಿಯೋ ಮಾಡಿ ಹಾಕ್ತಾ ಇದ್ದೆವು. ಕ್ರಮೇಣದಿಂದ ಅದೆಂತಾಯಿತು ಅಂತ ಹೇಳಿದರೆ, ಜನರಿಗೆ ರೀಚ್ ಆಗ್ತಾ ಹೋಯಿತು. ಜಾಸ್ತಿ ಪಬ್ಲಿಸಿಟಿ ಆಯಿತು. ತುಂಬ ಜನರಿಗೆ ರೀಚ್ ಆದ ಕೂಡಲೇ ನಮಗೆ ಒಳ್ಳೆ ಸಪೋರ್ಟ್ ಎಲ್ಲ ಸಿಕ್ಕಿತ್ತು. ಇದರ ಬೇಸಿಸ್ ಆಗಿ ನನ್ನ ತಾಯಿ ಮೊದಲೆಂತ ಮಾಡ್ತಾಯಿದ್ರು ಅಂತ ಹೇಳಿದರೆ, ಹಪ್ಪಳ ಸೆಂಡಿಗೆ ಮನೆಯಲ್ಲಿ ಮಾಡುವಂಥ ಐಟಮ್ಸ್ಗಳನ್ನು ಇದು ಬೇರೆ ಬೇರೆ ಆಫೀಸ್ಗಳಿಗೆ ಮನೆಗಳಿಗೆಲ್ಲ ಹೋಗಿ ತಗೊಂಡೋಗಿ ಕೊಡ್ತಾಯಿದ್ರು. ಅದನ್ನೇ ಇನ್ಸ್ಪಿರೇಷನ್ ಆಗಿ ಇಟ್ಟುಕೊಂಡು ನಾವೆಂತ ಮಾಡಿದೆವು ಅಂತೇಳಿದರೆ, ಮನೆಯಲ್ಲೇ ತಯಾರಿಸಿದ ಇದನ್ನು ಯಾಕೆ ಜಾಸ್ತಿ ಮಾಡಬಾರ್ದು ಅಂತೇಳಿ ಆಲೋಚನೆ ಬಂತು ನಮಗೆ. ಹಾಗೆ ನಮ್ಮ ಭಟ್ ಅँड ಭಟ್ ಚಾನಲ್ ವೀಕ್ಷಕರೇ ನಮಗೆ ಡೆಲಿವರಿ ಕೊಡ್ಬೋದಾ, ಪರ್ಚೇಸ್ ಮಾಡಲಿಕ್ಕೆ ರೆಡಿ ಇದ್ದೇವೆ, ಹಾಗೆ ವಾಟ್ಸಪ್ ಮೂಲಕ ಎಲ್ಲ ಕಮೆಂಟಲ್ಲೆಲ್ಲ ಕೇಳಿದರು. ಹಾಗೆ ನಾವು ಒಂದು ದಿವಸ ಎಂತ ಮಾಡಿದೆವು ಅಂತೇಳಿದರೆ, ನಮ್ಮ ಹತ್ರ ರೆಡಿ ಮಾಡಿದ ಉಪ್ಪಿನಕಾಯಿ ಇತ್ತು, ಅದನ್ನೊಂದು
ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕಿ ಅವೈಲೇಬಲ್ ಉಂಟು ಅಂತ ಹೇಳಿ ಆಗುವಾಗ ತುಂಬ ಜನರಿಗೆ ಎಂತಾಯಿತು ಅಂತ ಹೇಳಿದರೆ ಒಂದು ನೋಡುವ ಅಂತ ಹೇಳಿ ತುಂಬ ಜನ ನಮಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಪರ್ಚೇಸ್ ಮಾಡಿದರು. 1-2 ದಿವಸದಲ್ಲಿ ನಮಗೆ ಎಂತಾಯಿತು ಅಂತ ಹೇಳಿದರೆ ಮಾಡಿದ ಐಟಮ್ಸ್ ಎಲ್ಲ ಮುಗಿಯಿತು. ಮತ್ತು ಇನ್ನೆಂತ ಮಾಡೋದಪ್ಪ ಅಂಥೇಳಿ ಮತ್ತೆ ಪೋಸ್ಟರನ್ನು ಡಿಲೀಟ್ ಮಾಡಿದೆವು, ಸುಮ್ಮನೆ ಕೂತೆವು. ಮತ್ತು ನಮ್ಮದು ಅಡ್ವೊಕೇಟ್ ಜರ್ನಿ ಅದು ಇದೆಲ್ಲ ನಡೀತಾ ಇತ್ತು. ಅದರೊಟ್ಟಿಗೆ ನಾವು ವೀಡಿಯೋಸ್ ಎಲ್ಲ ಹಾಕ್ತಾಯಿದ್ದೆವು, ಸುಮ್ಮನೆ ಕೂತೆವು, ಎಂತ ಮಾಡಲಿಲ್ಲ. ನೆಕ್ಸ್ಟ್ ಇಯರ್ ಪುನಃ ಉಪ್ಪಿನಕಾಯಿ ಮಾಡುವಾಗ ನಾವೆಂತ ಮಾಡಿದೆವು ಅಂತೇಳಿದರೆ ಪುನಃ ಅದೇ ರೀತಿ ಒಂದು ಪೋಸ್ಟರ್ ಹಾಕಿದೆವು. ಪುನಃ ಅದು ಅದೇ ರೀತಿ ಇದು ಸೇಲ್ ಆಯಿತು. ಇನ್ನೂ ಸಹ ಬೇಕು ಅಂತೇಳಿ ಡಿಮಾಂಡ್ ಆಯಿತು. ನಂತರ ನಾವು ಇದನ್ನು ಯಾಕೆ ಜಾಸ್ತಿ ಮಾಡಬಾರ್ದು ಅಂತೇಳಿ ಆಲೋಚನೆ ಮಾಡ್ತಾ ಇರುವಾಗ ನಮಗೆ ಬೇರೆ ಬೇರೆ ಐಟಮ್ಸನ್ನು ಆ್ಯಡ್ ಮಾಡ್ಬೋದಲ್ಲ. ನಾವು ಈಗ ಉಪ್ಪಿನಕಾಯಿ ಮಾತ್ರ ಅಲ್ಲ ಮಾಡೋದು, ಹಪ್ಪಳ ಮಾಡ್ತೇವೆ, ಸಂಡಿಗೆ ಮಾಡ್ತೇವೆ, ಪೌಡರ್ಸ್ ಮಾಡ್ತೇವೆ. ಇದೆಲ್ಲ ಜನರಿಗೆ ಬೇಕಾದಾಗಿರುವಂಥ ಒಂದು ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ ಅಂತೇಳಿ ಹೇಳ್ಬೋದು. ಇದನ್ನು ನಾವು ಜನರಿಗೆ ಯಾವ ರೀತಿ ರೀಚ್ ಆಗ್ಬೋದು ಅಂತೇಳಿ ಆಲೋಚನೆ ಮಾಡುವಾಗ ಒಂದು ಪ್ರಾಡಕ್ಟ್ ಹೊಸತಾಗಿ ತಯಾರು ಮಾಡಿದೆವು. ಅದನ್ನು ಆ್ಯಡ್ ಮಾಡಿ ಮತ್ತು ಅದರ ಪ್ಯಾಕೇಜಿಂಗ್ ಎಲ್ಲ ಮಾಡಿ ಕೊರಿಯರ್ ಮುಖಾಂತರ ನಾವೇ ಕಳಿಸ್ತಾ ಇದ್ದೆವು. ಮತ್ತು ಒಂದು ಸ್ವಲ್ಪ ಸಮಯ ಆಗುವಾಗ ಇದು ನಮ್ಮಿಂದ ಮಾತ್ರ ಆಗುವಂತಹ ವಿಷಯ ಅಲ್ಲ ಅಂತೇಳಿ ಆಲೋಚನೆ ಮಾಡ್ತಾ ಇದ್ದಾಗ ನಮ್ಮ ಮನೆ ಹತ್ತಿರದ ಒಬ್ಬರನ್ನು ಸೇರಿಸಿಕೊಂಡೆವು, ಮತ್ತೊಬ್ಬರನ್ನು ಸೇರಿಸಿಕೊಂಡೆವು. ಹಾಗೆ ಸೇರ್ತಾ ಈಗ 30, 35, 40 ಜನ ಇರುವಂಥ ಒಂದು ಸಂಸ್ಥೆಯಾಗಿ ನಮ್ಮದು ಬಟ್ ಆ್ಯಂಡ್ ಬಟ್ ಬೆಳೆದಿದೆ. ಹಾಗೆ ಹೇಳಲಿಕ್ಕೆ ಖುಷಿ ಆಗ್ತದೆ. ಎಂತ ಅಂತ ಹೇಳಿದರೆ 1-2 ವರ್ಷದ ಹಿಂದೆ ನಾವು ರೀಸೆಂಟಾಗಿ ನಮ್ಮದು ಬಟ್ ಆ್ಯಂಡ್ ಬಟ್ ಶಾಪ್ ಒಂದು ಓಪನ್ ಮಾಡಿದೆವು. ಅಂದರೆ ಇದೇ ಐಟಮ್ಸ್ಗಳನ್ನು ಸೇಲ್ ಮಾಡಲಿಕ್ಕೆ ಅಂತೇಳಿ ಕಾಸರಗೋಡು ಸೀತಂಗೊಳ್ಳಿಯಲ್ಲಿ ಬ್ರ್ಯಾಂಚ್ ಓಪನ್ ಮಾಡಿದ್ದೆವು. ಒಟ್ಟಿಗೆ ಒಂದು ವೆಬ್ಸೈಟ್ ಕೂಡ ಓಪನ್ ಮಾಡಿದ್ದೆವು, buttonbut.in ಅಂತೇಳಿ. ಅದರ ಮುಖಾಂತರ ಕೂಡ ನಮಗೆ ಕಂಟಿನ್ಯೂಸ್ ಆರ್ಡರ್ಸ್ಗಳು ಬರ್ತಾಯಿತ್ತು. ಒಳ್ಳೆ ರೆಸ್ಪಾನ್ಸ್ ಇತ್ತು. ತಗೊಂಡ ಕಸ್ಟಮರ್ಸ್ ಮತ್ತೆ ನಮಗೆ ತಗೊಳ್ತಾ ಇರುವಾಗ ಖುಷಿ ಆಗ್ತದೆ. ಮತ್ತು ಕ್ರಮೇಣ ಈಗ ಇದೇ ವರ್ಷ ಜನವರಿಯಲ್ಲಿ ನಾವು ಮಂಗಳೂರಲ್ಲಿ ರೀಸೆಂಟಾಗಿ ನಮ್ಮದೊಂದು ಶಾಪ್ ಓಪನ್ ಮಾಡಿದೆವು, ಕುದ್ರೋಳಿಯಲ್ಲಿ, ಅಳಕೆ ನ್ಯೂ ಚಿತ್ರ ಟಾಕೀಸ್ ಜಂಕ್ಷನ್ ಹತ್ರ. ಅಲ್ಲಿ ಸಹ ಒಳ್ಳೆ ರೀತಿಯಲ್ಲಿ ನಮಗೆ ಸಪೋರ್ಟ್ ಇದೆ. ಎಲ್ಲ ಜನ ಬಂದು ಮತ್ತೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳುವಾಗ ನಮಗೆ ಇನ್ನೂ ಸಹ ಖುಷಿ ಆಗ್ತದೆ, ಇನ್ನೂ ಸಹ ಗ್ರೋ ಆಗ್ತಾ ಇದ್ದೇವೆ. ಇಷ್ಟೆಲ್ಲ ಮಾಡ್ತಾ ಇರುವಾಗ ನಮಗೆ ಇದರಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರ್ಬೋದಲ್ಲ, ಅದನ್ನು ನಿಮ್ಮೊಟ್ಟಿಗೆ ಸ್ವಲ್ಪ ಇನ್ನೀಗ ಹಂಚಿಕೊಳ್ಳುವ ಅಂತ ಹೇಳುವಂಥ ನನ್ನದು ಉದ್ದೇಶ. ನಾನು ಈಗ ಒಂದು ಸೆಷನ್ ರೀತಿಯಲ್ಲಿ ಒಂದು ಸ್ವಲ್ಪ ನನಗೆ ಗೊತ್ತಿರುವ ವಿಷಯವನ್ನು ಹೇಳ್ತೇನೆ. ಎಂತ ಅಂತ ಹೇಳಿದರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಹೋಟೆಲ್ ನಡೆಸ್ತಾರೆ ಅಂತೇಳಿ ಇಟ್ಕೊಳ್ಳೋ. ನನಗೆ ಈಗ ಒಳ್ಳೆ ಇಡ್ಲಿ ಮಾಡಲಿಕ್ಕೆ ಬರ್ತದೆ, ಒಳ್ಳೆ ದೋಸೆ ಮಾಡಲಿಕ್ಕೆ ಬರ್ತದೆ, ಒಳ್ಳೆ ಸಾಂಬಾರು ಮಾಡಲಿಕ್ಕೆ ಬರ್ತದೆ. ನಾನೊಂದು ಹೋಟೆಲ್ ಇದು ಮಾಡ್ತೇನೆ, ಹೋಟೆಲ್ ವೃಂದಾವನ ಅಂತೇಳಿ ಇಡ್ತೇನೆ ಹೆಸರು. ಹೋಟೆಲ್ ಶುರು ಮಾಡಿದೆ, ಒಳ್ಳೆ ಇಡ್ಲಿ ಮಾಡ್ತೇನೆ, ಒಳ್ಳೆ ದೋಸೆ ಮಾಡ್ತೇನೆ, ಒಳ್ಳೆ ಸಾಂಬಾರು ಮಾಡ್ತೇನೆ, ಒಳ್ಳೆ ಅಡಿಗೆ ಮಾಡ್ತೇನೆ ಅಂತ ಹೇಳಿದ ತಕ್ಷಣ ನಮಗೆ ಹೋಟೆಲಿಗೆ ಗ್ರಾಹಕರು ಬರಬೇಕು ಅಂತೇಳಿ ಏನಿಲ್ಲ. ಜಸ್ಟ್ ನಾವೊಂದು ಪೋಸ್ಟರ್ ಹಾಕಿದೆವು, ಹೋಟೆಲ್ ವೃಂದಾವನ ಅಂತೇಳಿ ಹಾಕಿದೆವು. ಜನರು ಅಷ್ಟು ಪಕ್ಕ ನಮ್ಮನ್ನು ಬರೀ ಪ್ರಾಡಕ್ಟ್ ಒಳ್ಳೆದುಂಟು ಅಂತ ಹೇಳೋ ವಿಷಯದಲ್ಲಿ ಜನರು ಬರೋದಿಲ್ಲ. ನಾವು ಜನರನ್ನು ಯಾವತ್ತು ಎಂತ ಮಾಡಬೇಕು ಅಂತ ಹೇಳಿದರೆ ಅಟ್ರಾಕ್ಷನ್ ಮಾಡಬೇಕಾಗ್ತದೆ ನಮ್ಮ ಸೈಡಿಗೆ. ಅದು ಫಸ್ಟ್ ಸ್ಟೆಪ್. ನಾವು ಒಂದು ಬಿಸ್ನೆಸ್ ಮಾಡುವಾಗ, ಯಾವುದೇ ಎಂಟರ್ಪ್ರಿನರ್ಶಿಪ್ ಮಾಡುವಾಗ ಜನರನ್ನು ಅಟ್ರ್ಯಾಕ್ಟ್ ಮಾಡುವಂತಹ ಒಂದು ಐಡಿಯಾವನ್ನು ನಾವು ಕಲ್ತುಕೊಳ್ಬೇಕಾಗ್ತದೆ. ಅದು ಪ್ರಥಮವಾಗಿ ಬೇಕಾಗುವಂಥದ್ದು. ಹೋಟೆಲಲ್ಲಿ ಈಗ ಒಳ್ಳೆ ಐಟಮ್ ಮಾತ್ರ ಸಿಗ್ತದೆ ಅಂತ ಹೇಳಿದರೆ ಮಾತ್ರ ಜನರು ಬರಬೇಕಾದ್ರೆ ಅಷ್ಟು ಡಿಲೇ ಆಗ್ತದೆ. ಅದು ಟ್ರೆಡಿಷನಲ್ ಸ್ಟೈಲ್ ಆಯಿತು. ಈಗ ಎಂತಂದೇಳಿದ್ರೆ ಮಾರ್ಕೆಟಲ್ಲಿ ಯಾವತ್ತು ಕಾಂಪಿಟಿಷನ್ನೇ ಇರ್ತದೆ. ಒಂದು ಹೋಟ್ಲ್ ಅಲ್ಲದಿದ್ದರೆ ಮತ್ತೊಂದು ಹೋಟ್ಲ್, ಮತ್ತೊಂದಲ್ಲದಿದ್ದರೆ ಇನ್ನೊಂದು. ಅಷ್ಟಾಗುವಾಗ ಯಾವುದೇ ಹೋಟೆಲ್ ಬಿಸ್ನೆಸ್ ಅಂತೇಳಿ ಅಲ್ಲ, ಯಾವುದೇ ಟೆಕ್ಸ್ಟೈಲ್ಸ್ ಬಿಸ್ನೆಸ್ ಆಗಿರ್ಬೋದು, ಬೇಕರಿ ಆಗಿರ್ಬೋದು, ಯಾವುದೇ ಇದಾದರೂ ಸಹ ಕಾಂಪಿಟಿಷನ್ ಅಂತೇಳಿದರೆ ಅಷ್ಟು ಇಲ್ಲಿ ಮಾರ್ಕೆಟಲ್ಲಿ ಉಂಟು ಅಂತೇಳಿ ಆಗುವಾಗ ಯಾರು ಜನರನ್ನು ಅಟ್ರ್ಯಾಕ್ಟ್ ಮಾಡ್ತಾರೆ ಅವರಿಗೆ ಇದು ಜನರು ಹೋಗ್ತಾರೆ ಅಂತ ಹೇಳುವಂಥದ್ದು ಒಂದನೇ ವಿಷಯ ಇರುವಂಥದ್ದು. ನೀವು ಎಂಥದೇ ಬಿಸ್ನೆಸ್ ಮಾಡ್ತಾ ಇರ್ಬೋದು, ಅದರ ಬಗ್ಗೆ ಸೂಪರ್ ಕ್ಲಾರಿಟಿ ಬೇಕು ನಿಮಗೆ. ಒಂದನೇ ವಿಷಯ, ನೀವು ಯಾವುದೇ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂತೇಳಿ ಆದರೂ ಅದರ ಪ್ರಾಡಕ್ಟ್ ಅಥವಾ ಸರ್ವಿಸ್, ಈಗ ಪ್ರಾಡಕ್ಟ್ ಬಿಸ್ನೆಸ್ ಅಂತೇಳಿ ಸಹ ಉಂಟು, ಸರ್ವಿಸ್ ಬಿಸ್ನೆಸ್ ಅಂತೇಳಿ ಉಂಟು. ನನ್ನ ಕ್ವಾಲಿಟಿಯ ಪ್ರಾಡಕ್ಟ್ ದಿ ಬೆಸ್ಟ್ ಇರಬೇಕು ಅಂತ ಹೇಳುವಂತಹ ವಿಷಯ. ನಮ್ಮ ಪ್ರಾಡಕ್ಟ್ ದಿ ಬೆಸ್ಟ್ ಉಂಟು ಅಂತೇಳಿ ಆದರೆ ಮಾತ್ರ ನಮಗೆ ಮಾರ್ಕೆಟಲ್ಲಿ ವ್ಯಾಲ್ಯೂ ಇರ್ತದೆ. ಅದು ದಿ ಬೆಸ್ಟ್ ಇಲ್ಲ ಅಂತೇಳಿ ಆದರೆ ಮತ್ತೊಬ್ಬರು ಕಾಂಪಿಟೇಟರ್ ಯಾರಾದರೂ ಇದ್ದಾರೆ ಅಂತೇಳಿ ಆದರೆ ಅವರ ಸೈಡಿಗೆ ಹೋಗ್ತದೆ ವ್ಯಾಪಾರ. ಇದಿರುವಂಥದ್ದು. ಮತ್ತು ಬೆಸ್ಟ್ ಕ್ವಾಲಿಟಿ ಎಲ್ಲಿವರೆಗೆ ಇರಬೇಕು ಅಂತೇಳಿದರೆ, ಈಗ ಒಬ್ಬರು ಕಸ್ಟಮರ್ಸ್ ಪರ್ಚೇಸ್ ಮಾಡ್ತಾರೆ ಅಂತೇಳಿ ಆದರೆ ಅವರು ಯಾವತ್ತೂ ಅದನ್ನು ಜಡ್ಜ್ ಮಾಡ್ತಾರೆ, ಗೊತ್ತಾಯ್ತಾ? ಅಂದರೆ ಒಂದು ಪ್ರಾಡಕ್ಟ್ ತಗೊಂಡ್ರು ಅಂತೇಳಿ ಆದರೆ ಒಂದು
ಎಂಥದೇ ಐಟಮ್ಸ್ ಆಗಿರ್ಬೋದು. ಈಗ ನಮ್ಮದೀಗ ಉಪ್ಪಿನಕಾಯಿ ಉಂಟು, ಉಪ್ಪಿನಕಾಯಿ ತಗೊಂಡಾಗುವಾಗ ಇದಕ್ಕೆ ಎಂಥದಕ್ಕೆ ಅಷ್ಟು ದುಡ್ಡು ಕೊಡಬೇಕು ಅಂತ ಹೇಳಿ ಜನರು ಅದನ್ನು ಜಡ್ಜ್ ಮಾಡ್ತಾರೆ. ಹಾಗೆ ಬೆಸ್ಟ್ ಉಂಟು ಅಂತೇಳಿ ಆದರೆ ಮಾತ್ರ ನಮಗೆ ಮಾರ್ಕೆಟಲ್ಲಿ ಹಿಡಿದು ನಿಲ್ಲಲಿಕ್ಕೆ ಆಗ್ತದೆ ಅಷ್ಟೇ. ಹಾಗೆ ಫಸ್ಟ್ ನಾವು ಕ್ವಾಲಿಟಿಯನ್ನು ಬೆಸ್ಟ್ ಮಾಡಿದ ನಂತರ ನಾವು ಒಂದೊಂದೇ ಸ್ಟೆಪ್ ಸ್ಕೇಲ್ ಅಪ್ ಬಗ್ಗೆ ಹೋಗಬೇಕಾದ್ದು. ಸೀದಾ ಸ್ಕೇಲ್ ಅಪ್ ಹೋಯಿತು ಅಂತೇಳಿ ಆದರೆ ನಮಗೆ ಮಾರ್ಕೆಟಲ್ಲಿ ಹಿಡಿದು ನಿಲ್ಲಲಿಕ್ಕೆ ಆಗೋದಿಲ್ಲ. ಅದು ಒಂದನೇ ವಿಷಯ ಇರುವಂಥದ್ದು. ಮತ್ತು ಒಂದು ಸ್ಟ್ರಾಟಜಿ ಉಂಟು, ಇದು ಸಾಮಾನ್ಯ ಎಲ್ಲ ಕಡೆ ಉಂಟು, ಆದರೆ ಅದನ್ನು ಇದರಲ್ಲಿ ಬಿಸ್ನೆಸ್ ರಿಲೇಟೆಡ್ ಆಗಿ ಹೇಳುವಾಗ ಒಂದು ವಿನ್ ಅಂತೇಳಿ ಒಂದು ಸ್ಟ್ರಾಟಜಿ ಉಂಟು. ಅದು ಸಂಗತಿ ಅಂತಂದೇಳಿದ್ರೆ ನಮಗೆ ನಮ್ಮ ಪ್ರಾಡಕ್ಟ್ ಆ್ಯಂಡ್ ಸರ್ವೀಸನ್ನು ನಾವು ತುಂಬ ಜನರಿಗೆ ರೀಚ್ ಮಾಡ್ತಾ ಹೋಗ್ತಾ ಇರುವಾಗ ನಮಗೆ ಆ ವಿನ್ ಸಿಚುವೇಶನ್ ಎಂತ ಅಂತೇಳಿ ನಾವು ತಿಳ್ಕೊಳ್ಬೇಕು. ನಾವೀಗ 3 ಪಾರ್ಟಿ ಇರ್ತದೆ ಒಂದು ಬಿಸ್ನೆಸ್ ಅಂತ ಹೇಳುವಾಗ. ಒಂದು ಬಿಸ್ನೆಸ್ ಓನರ್ ಆಗಿರ್ತಾರೆ, ಇನ್ನೊಂದು ನಮ್ಮ ಎಂಪ್ಲಾಯೀಸ್ಗಳಾಗಿರ್ತಾರೆ, ಮತ್ತೊಂದು ನಮ್ಮ ಕಸ್ಟಮರ್ಸ್ ಆಗಿರ್ತಾರೆ. ಈ ಎಲ್ಲರ ವಿನ್ನನ್ನು ನಾವು ಗೆಲ್ಲಿಸುವಂತಹ ಒಂದು ಸಾಮರ್ಥ್ಯ ಉಂಟು ಅಂತ ಹೇಳಿದರೆ ಇದೊಂದು ಸರ್ಕಲ್ ಆಗಿ ಪರಿವರ್ತನೆ ಆಗ್ತದೆ ಹಾಗಿರುವಂಥದ್ದು. ಆದ ಕಾರಣ ಎಲ್ಲರೂ ಸಹ ಗೆಲ್ಲುವಂತಹ ಒಂದು ಸ್ಟ್ರಾಟಜಿಯನ್ನು ನಾವು ಅಳವಡಿಸಿಕೊಳ್ಬೇಕು ಪ್ರತಿಯೊಂದು ಇದರಲ್ಲಿ ಸಹ ಬಿಸ್ನೆಸ್ ಅಂತ ಹೇಳುವಾಗ. ಮತ್ತು ಒಂದು ಕಸ್ಟಮರ್ ಅಂತ ಹೇಳುವಂತಹ ಒಂದು ಇದನ್ನು ಜಡ್ಜ್ ಮಾಡೋದು ಹೇಗೆ ಅಂತ ಹೇಳುವಂಥ ಒಂದು ವಿಷಯದ ಬಗ್ಗೆ ಸ್ವಲ್ಪ ಮಾತಾಡ್ತೇನೆ. ಅಂದರೆ ಕಸ್ಟಮರ್ ಅಂತ ಹೇಳಿದರೆ ನಮಗೆ ಎಲ್ಲರೂ ಸಹ ಕಸ್ಟಮರ್ ಆಗಿರುವುದಿಲ್ಲ. ಈಗ ನಾನು ಉಪ್ಪಿನಕಾಯಿ ಸೇಲ್ ಮಾಡ್ತೇನೆ ಅಂತೇಳಿ ಆದರೆ ಎಲ್ಲರಿಗೆ ಸಹ ಉಪ್ಪಿನಕಾಯಿ ಬೇಕು ಅಂತೇಳಿ ಇರೋದಿಲ್ಲ. ಈಗ ಟೆಕ್ಸ್ಟೈಲ್ಸ್ ಫಾರ್ ಎಕ್ಸಾಂಪಲ್ ಹೇಳೋದು ಅಂತೇಳಿ ಆದರೆ ಇದು ಬೇರೆ ಬೇರೆ ಡಿವೈಡ್ ಆಗಿರ್ತದೆ. ಈಗ ಕಿಡ್ಸ್ ಟೆಕ್ಸ್ಟೈಲ್ಸ್ ಅಂತೇಳಿ ಹೋದರೆ ಕಿಡ್ಸ್ ಅಂತೇಳಿ ಇರ್ತಾರೆ, ಆಗ ಅವರು ಮಾತ್ರ ನಮ್ಮ ಟಾರ್ಗೆಟೆಡ್ ಕಸ್ಟಮರ್ ಆಗಿರ್ತಾರೆ. ಅದು ಹೊರತುಪಡಿಸಿ ಬೇರೆ ಕಿಡ್ಸ್ ಅಂದರೆ ಯಂಗ್ ಮದುವೆ ಆಗದವರ ಅಥವಾ ಆ ಟೈಪಿನವರು ನಮ್ಮ ಕಸ್ಟಮರ್ ಆಗಿರುವುದಿಲ್ಲ. ಯಾರು ಅಂತೇಳಿದರೆ ಆ ಡಿಫ್ರೆಂಟ್ ಕ್ಯಾಟಗರಿ ಬರ್ತದೆ, ಆ ಕ್ಯಾಟಗರಿಯಲ್ಲಿ ಕಸ್ಟಮರ್ಗಳಾಗಿರ್ತಾರೆ. ಈಗ ಉಪ್ಪಿನಕಾಯಿ ತಗೊಳ್ಳೋರು ಅಂತೇಳಿದರೆ ಅದಕ್ಕೆ ಬೇರೆ ಕ್ಯಾಟಗರಿ ಇದ್ದಾರೆ. ಅದೇ ರೀತಿ ಎಲ್ಲರೂ ಸಹ ಅದನ್ನು ಉಪ್ಪಿನಕಾಯಿ ತಗೊಳ್ಬೇಕು ಅಂತೇಳಿ ಇಲ್ಲ. ಈ ಕಸ್ಟಮರ್ ಬೇರೆ ಬೇರೆ ವಿಂಗಡಣೆ ಏನು ಉಂಟು ಅದರಲ್ಲಿ ನಾವು ಟಾರ್ಗೆಟ್ ಮಾಡಬೇಕಾದದ್ದು ಯಾರನ್ನು ಅಂತೇಳಿದರೆ ಬೆಸ್ಟ್ ಔಟ್ ಆಫ್ ಬೆಸ್ಟ್ ಕಸ್ಟಮರ್ಸ್ಗಳನ್ನೇ ಟಾರ್ಗೆಟ್ ಮಾಡಬೇಕು. ಎಲ್ಲರಿಗೆ ನಾವು ಟಾರ್ಗೆಟ್ ಮಾಡಲಿಕ್ಕೆ ಹೋದರೆ ಅದು ಕರೆಕ್ಟ್ ರಿಸಲ್ಟ್ ನಮಗೆ ಸಿಗಲಿಕ್ಕಿಲ್ಲ ಅಂತ ಹೇಳುವಂಥ ವಿಷಯ. ಈ ಕಸ್ಟಮರ್ ಕ್ಯಾಟಗರಿಯಲ್ಲಿ ABCD ಅಂತೇಳಿ ನಾವೇ ಅದನ್ನು ಡಿವೈಡ್ ಮಾಡಿಕೊಳ್ಬೇಕು. ಅಂದರೆ ಬೆಸ್ಟ್ ಕಸ್ಟಮರ್ಸಿಗೆ A ಕ್ಯಾಟಗರಿ, ಅಂದರೆ ಜಾಸ್ತಿ ವ್ಯಾಲ್ಯೂ ಅವರು ಪರ್ಚೇಸ್ ಮಾಡ್ತಾ ಇರ್ಬೋದು, ಜಾಸ್ತಿ ಸುಲಭವಾಗಿರ್ಬೋದು ಅವರ ಹತ್ರ ನಮಗೆ ಇದು ವ್ಯವಹಾರ ಮಾಡಲಿಕ್ಕೆ, ಹಾಗಿರೋರನ್ನು A ಕ್ಯಾಟಗರಿ ಕೊಡಬೇಕು. B ಕ್ಯಾಟಗರಿ ಅಂತೇಳಿದರೆ ಸ್ವಲ್ಪ ಕಷ್ಟ ಆದರೂ ತೊಂದರೆ ಇಲ್ಲ, ಒಳ್ಳೆ ಪರ್ಚೇಸ್ ಮಾಡ್ತಾರೆ, ಒಳ್ಳೆ ಇದು ಮಾಡ್ತಾರೆ ಅಂತ ಹೇಳಿ ಆದರೆ ಅವರಿಗೆ B ಕ್ಯಾಟಗರಿ. C ಕ್ಯಾಟಗರಿ ಅಂತ ಹೇಳಿ ಸಹ ಕಸ್ಟಮರ್ ಇದ್ದಾರೆ. ಮತ್ತು ಲಾಸ್ಟ್ ಕ್ಯಾಟಗರಿ ಅಂತ ಹೇಳಿದರೆ ನಮಗೆ ಯಾವತ್ತು ಇರಿಟೇಟಿಂಗ್ ಕಸ್ಟಮರ್ಸ್ ಅಂತೇಳಿ ಇರ್ತಾರೆ, ಪ್ರತಿಯೊಂದು ಫರ್ಮಲ್ಲಿ ಸಹ ಇರಿಟೇಟಿಂಗ್ ಕಸ್ಟಮರ್ ಇರ್ತಾರೆ. ಅವರನ್ನು ನಾವು ನಿಧಾನವಾಗಿ ಅಷ್ಟು ಎಂಟರ್ಟೈನ್ ಮಾಡಲಿಕ್ಕಿಲ್ಲ, ಆ ರೀತಿಯಾಗಿ ನಾವು ಮೇಂಟೈನ್ ಮಾಡಿಕೊಂಡು ಹೋಗುವಂಥದ್ದು. ಸರಿ ಮಾಡಿಕೊಂಡು ಹೋಗೋದು ಸ್ವಲ್ಪ ಕಷ್ಟವೇ. ಹಾಗಿರುವವರನ್ನು ನಾವು ನಿಧಾನವಾಗಿ ಇದು ಮಾಡಿ ABC ಕ್ಯಾಟಗರಿ ಕಸ್ಟಮರ್ಸ್ಗಳನ್ನು ಜಾಸ್ತಿ ಫೋಕಸ್ ಮಾಡಬೇಕು ಅಂತೇಳಿ ಹೇಳುವಂಥ ವಿಷಯ. ಮತ್ತು ಸ್ಕೇಲ್ ಅಪ್ ಅಂತೇಳಿ ಬರುವಾಗ ನಾನೊಂದು ತುಂಬ ಜನರಿಗೆ ಗೊತ್ತಿರಲಿಕ್ಕಿಲ್ಲ, ನನಗೆ ಸಹ ಈ ವಿಷಯದ ಬಗ್ಗೆ ತುಂಬ ಗೊತ್ತಿರಲಿಲ್ಲ. ನಾನೊಂದು ಕ್ಲಾಸಿಗೆ ಹೋದೆ, ಆ್ಯಕ್ಚುಲಿ ಒಂದು ಬೆಂಗಳೂರಲ್ಲಿ ಒಂದು ಕ್ಲಾಸ್ ಇತ್ತು, ಅಲ್ಲಿ ಹೋಗಿ ನಾನು ಅಟೆಂಡ್ ಆಗಿ ನನಗೆ ಸ್ವಲ್ಪ ಅದರ ಬಗ್ಗೆ ಮಾಹಿತಿ ಸಿಕ್ಕಿತು. ಅದನ್ನು ಇಲ್ಲಿ ಹೇಳ್ಬೋದು ಅಂತೇಳಿ ಗೊತ್ತಿಲ್ಲ, ಆದರೆ ನಾನೀಗ ಟಾಪಿಕ್ ತಗೊಂಡು ಅದನ್ನು ಒಂದು ಎಕ್ಸ್ಪ್ಲೇನ್ ಮಾಡ್ತೇನೆ. ಇಷ್ಟರೊಳಗೆ ಹೇಳಿದೆ ಇದು ಕೆಲವೆಲ್ಲ ವಿಷಯಗಳು. ಈಗ ಅವರು ಹೇಳಿದ್ದು, ನಾನು ಕಲ್ತದ್ದು LLB BA LLB ಮಾಡಿದ್ದು, ನನಗೆ ಕಮರ್ಸ್ ಬ್ಯಾಕ್ಗ್ರೌಂಡ್ ಏನಿಲ್ಲ ಅಥವಾ ಇದರ ಬಗ್ಗೆ ಗೊತ್ತಿಲ್ಲ. ಅವರೊಂದು ಸ್ವಲ್ಪ ಕ್ಲಾಸ್ ತೆಗೆದುದರ ಬಗ್ಗೆ ನಾನೊಂದು ಸ್ವಲ್ಪ ಇಲ್ಲಿ ಸ್ಕೇಲ್ ಅಪ್ ಅಂತ ಹೇಳುವಂಥ ಒಂದು ಟಾಪಿಕ್ ತಗೊಂಡ ಕಾರಣ ಅದರ ಬಗ್ಗೆ ಹೇಳ್ತೇನೆ. ಒಂದು ಯೂನಿವರ್ಸಲ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಅಂತೇಳಿ ಇದೆ, ಅದು 7 ಸ್ಟೆಪ್ಪಲ್ಲಿ ನಡೆಯುವಂಥದ್ದು. ಆ 7 ಸ್ಟೆಪ್ಸನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಒಂದು ಆಂಟ್ರಪ್ರಿನರ್ ಅಂತೇಳಿ ಆಗುವಾಗ ಆ 7 ಸ್ಟೆಪ್ ಹೇಗೆ ವರ್ಕ್ ಆಗ್ತದೆ ಅಂತೇಳಿ ನಾವು ಮೊದಲಿಗೆ ತಿಳ್ಕೊಳ್ಬೇಕಾಗ್ತದೆ. 7 ಸ್ಟೆಪ್ಸ್ ಯಾವುದೆಲ್ಲ ಅಂತ ಹೇಳಿದರೆ, ಒಂದನೇದು ಮಾರ್ಕೆಟಿಂಗ್. ನಾನೀಗ ಶುರುವಿಗೆ ಹೇಳಿದೆ ಎಂತ ಅಂತ ಹೇಳಿದರೆ, ನಾವು ಜನರಿಗೆ ಎಷ್ಟು ರೀಚ್ ಆಗಲಿಕ್ಕೆ ಕೊಡ್ತದೆ ಅಷ್ಟು ನಮಗೆ ಬೆನಿಫಿಟ್ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನೆ, ನೀವು ಮಂಗಳೂರಿಂದ ಉಡುಪಿಯವರೆಗೆ ಇದು ಹೋಗ್ತೀರಿ ಅಂತೇಳಿ ಆದರೆ ಜಯಲಕ್ಷ್ಮಿ ಸಿಲ್ಕ್ಸ್ ಅವರದ್ದು ಎಷ್ಟು ಬ್ಯಾನರ್ ಕಾಣ್ತದೆ. ಕಮ್ಮಿಯಲ್ಲಿ ಒಂದು
80-90 ಬ್ಯಾನರ್ ಕಾಣ್ತದೆ. ಇದು ಟೆಕ್ಸ್ಟೈಲ್ನ ನಾನು ವಿಷಯದಲ್ಲಿ ಹೇಳ್ತಾ ಇರುವಂಥದ್ದು. ಈಗ ನೀವು ಇಲ್ಲಿಂದ ಜರ್ನಿ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ಮಂಗಳೂರಿಂದ ಸೀದಾ ಸ್ವಲ್ಪ ಮುಂದೆ ಹೋಗುವಾಗ ಒಂದು ಜಯಲಕ್ಷ್ಮಿ ಬ್ಯಾನರ್ ಕಾಣ್ತಿತ್ತು, ಜಯಲಕ್ಷ್ಮಿ ಅಷ್ಟೇ ನೋಡಿದಿರಿ ನೀವು. ಒಂದು ನೆಕ್ಸ್ಟ್ ಇದು ಸ್ವಲ್ಪ ಮುಂದೆ ಹೋಗುವಾಗ ಮತ್ತೊಂದು ಜಯಲಕ್ಷ್ಮಿ ಬ್ಯಾನರ್ ಕಂಡಿತ್ತು. ಅಷ್ಟಾಗುವಾಗ ಅದರಲ್ಲಿ ಎಂಥವ್ರು ಟೆಕ್ಸ್ಟೈಲ್ಸ್ ರಿಲೇಟೆಡ್ ಏನಾದರೂ ಬರೆದಿರ್ತಾರೆ, ನಿಮ್ಮ ಇದು ಎಂಥ ಮದುವೆಗೆ ಇದು ಮಾಡಿ ಹಾಗೆ ಬರೆದಿರ್ತಾರೆ. ಹಾಗೆ ಮತ್ತೆ 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 ನೀವು ನೋಡಿಕೊಂಡು ಹೋಗ್ತೀರಿ. ನಿಮಗೆ ಮೈಂಡಿಗೆ ಎಂತ ಅನಿಸಿತು, ಓಹ್ ಜಯಲಕ್ಷ್ಮಿ ಜಯಲಕ್ಷ್ಮಿ ಜಯಲಕ್ಷ್ಮಿ, ಆ ರೀತಿ ಮಾರ್ಕೆಟಿಂಗ್ ಮಾಡ್ತಾರೆ. ಇದೀಗ ಜಸ್ಟ್ ಒಂದು ಬ್ಯಾನರ್ ಇದರಲ್ಲಿ ಮಾಡುವಂಥದ್ದು ನಾನು ಹೇಳ್ತಾ ಇರುವಂಥದ್ದು. ಲಾಸ್ಟಿಗೆ ಉಡುಪಿ, ಇಲ್ಲಿ ಮಂಗಳೂರಿಂದ ಉಡುಪಿ ಸೈಡಿಗೆ ಹೋಗುವವರೆಲ್ಲ ಯಾವತ್ತೂ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಯಾವತ್ತೂ ಈ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇರ್ತಾರೆ ಅಂತೇಳಿ ಲಾಸ್ಟಿಗೆ ಆಗುವಾಗ ಎಂಡಿಗೆ ಆಗುವ ಅವರಿಗೊಂದು ಮದುವೆದೇನಾದರೂ ಜವಳಿ ಪರ್ಚೇಸ್ ಮಾಡಬೇಕು ಅಂತೇಳಿ ಆದರೆ ಖಂಡಿತವಾಗಿ ಅವರು ಹೋಗ್ತಾ ಇರುವಂಥದ್ದು ನೆಕ್ಸ್ಟ್ ಎಲ್ಲಿಗೆ, ಜಯಲಕ್ಷ್ಮಿ ಸಿಲ್ಕ್ಸಿಗೆ ಆಗಿರ್ತದೆ. ಅದು ಮಾರ್ಕೆಟಿಂಗ್ ಅಂತ ಹೇಳುವಂಥದ್ದು ಇರುವಂಥದ್ದು. ನೆಕ್ಸ್ಟ್ ಹಾಗೆ ಇದು ಜಸ್ಟ್ ನಾನು ಬ್ಯಾನರ್ ಆ್ಯಡ್ ಬಗ್ಗೆ ಒಂದು ಹೇಳಿರುವಂಥದ್ದು. ಇದೇ ರೀತಿ ಸೋಷಲ್ ಮೀಡಿಯಾದಲ್ಲಿ ವರ್ಕ್ ಆಗ್ತದೆ. ಸೋಷಲ್ ಮೀಡಿಯಾದಲ್ಲಿ ಹೇಗೆ ಅಂತ ಹೇಳಿದರೆ, ಈಗ ಜನರು ಬರೇ ಎಂಥ ಮೊಬೈಲ್ ಸುಮ್ಮನೆ ಹೀಗೆ ನೋಡ್ತಾ ಇರುವಂಥದ್ದಲ್ಲ, ಬೇರೆ ಬೇರೆ ವಿಷಯಗಳ ಬಗ್ಗೆ ಅರಿವು ತಿಳ್ಕೊಳ್ಳಿಕ್ಕೆ ಅದರ ಬಗ್ಗೆ ಎಲ್ಲ ನೋಡ್ತಾ ಇರ್ತಾರೆ. ಸೋಷಲ್ ಮೀಡಿಯಾವನ್ನು ಸುಮ್ಮನೆ ಸ್ಕ್ರೋಲ್ ಮಾಡ್ತಾ ಇರೋದಿಲ್ಲ. ಅಷ್ಟಾಗುವಾಗ ನಾವು ಜಾಸ್ತಿ ಸೋಷಲ್ ಮೀಡಿಯಾವನ್ನು ನನಗೆ ಈಗ ನಿಜವಾಗಿ ಕೊಟ್ಟದ್ದು ಟಾಪಿಕ್ ಅಂತ ಹೇಳಿದರೆ ಸೋಷಲ್ ಮೀಡಿಯಾದಲ್ಲಿ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾತಾಡಿ ಅಂತೇಳಿ. ಸೋಷಲ್ ಮೀಡಿಯಾ ಜಾಸ್ತಿ ಜನರು ಯೂಸ್ ಮಾಡ್ತಾ ಇರುವ ಕಾರಣ ಬರೀ ಹೊರಗಡೆ ಮಾತ್ರ ಅಲ್ಲ, ನಾವು ಸೋಷಲ್ ಮೀಡಿಯಾದಲ್ಲಿ ಸಹ ನಾವು ಆ್ಯಕ್ಟಿವ್ ಆಗಿರ್ತೇವೆ ಅಂತೇಳಿ ಆದರೆ ಮಾತ್ರ ಈಗ ಬಿಸ್ನೆಸ್ ಇದರಲ್ಲಿ ಸರ್ವೈವ್ ಆಗಲಿಕ್ಕೆ ಆಗ್ತದೆ ಅಷ್ಟೇ. ಇಲ್ಲದಿದ್ದರೆ ಕಾಂಪಿಟೀಷನ್ ಬಂದು ಯಾವತ್ತು ಖಂಡಿತವಾಗಿಯೂ ಇದು ಬಿಸ್ನೆಸ್ ಸರ್ವೈವ್ ಆಗಲಿಕ್ಕೆ ಆಗೋದಿಲ್ಲ ಸೋಷಲ್ ಮೀಡಿಯಾದಲ್ಲಿ ಇಲ್ಲದಿದ್ದರೆ. ಹಾಗಾಗಿ ಸೋಷಲ್ ಮೀಡಿಯಾದಲ್ಲಿ ಎಂತ ಮಾಡ್ಬೋದು ಅಂತೇಳಿದರೆ, ಈಗ ಬೇರೆ ನಾವೀಗ ಫುಡ್ ರಿಲೇಟೆಡ್ ನಾವೆಂತ ಮಾಡಿದ್ದು ಅಂತೇಳಿದರೆ ಸೋಷಲ್ ಮೀಡಿಯಾದಲ್ಲಿ ಇದಾದ ಕಾರಣ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು. ಈಗ ಆಲ್ರೆಡಿ ಬಿಸ್ನೆಸ್ ಇರುವವರಿಗೆ ಸಹ ಸೋಷಲ್ ಮೀಡಿಯಾದ ಥ್ರೂ ಬಿಸ್ನೆಸ್ಸನ್ನು ನೆಕ್ಸ್ಟ್ ಲೆವೆಲಿಗೆ ತಗೊಂಡೋಗ್ಬೋದು. ಹೇಗೆ ಅಂತ ಹೇಳಿದರೆ, ಜನರಿಗೆ ಏನಾದರೂ ಒಂದು ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಕಂಟೆಂಟ್ಗಳನ್ನು ಪ್ರೊವೈಡ್ ಮಾಡ್ಬೋದು. ಈಗ ಟೆಕ್ಸ್ಟೈಲ್ ಬಿಸ್ನೆಸ್ ಇರುವವರು ಇರ್ಬೋದು, ಇಲ್ಲಿ ಎಂತ ಹೇಗೆ ಸೀರೆ ಇದು ಮಾಡ್ಬೋದು, ಸೀರೆ ಉಡ್ಬೋದು, ಆ ಟೈಪ್ ಏನಾದರೂ ಕಂಟೆಂಟ್ ಕೊಟ್ಟಿತ್ತು ಅದಕ್ಕೆ ರಿಲೇಟೆಡ್ ತುಂಬ ಹೇಗೆ ಬೆಸ್ಟ್ ಸೆಲೆಕ್ಟ್ ಮಾಡ್ಬೋದು, ಯಾವುದು ಈಗ ಟ್ರೆಂಡ್ ಉಂಟು, ಆ ಟೈಪಿನದ್ದೆಲ್ಲ ಸೋಷಲ್ ಮೀಡಿಯಾದಲ್ಲಿ ಸ್ವಲ್ಪ ಅಪ್ಡೇಟೆಡ್ ಆಗಿ ವೀಡಿಯೋಸ್ ಎಲ್ಲ ಹಾಕ್ತಾ ಇದ್ದೀರಿ ಅಂತೇಳಿ ಆದರೆ ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ಇದರಲ್ಲಿ ನಿಮ್ಮ ಬ್ರ್ಯಾಂಡನ್ನು ಅಲ್ಲಿ ಸ್ವಲ್ಪ ಜನರಿಗೆ ಪರಿಚಯ ಮಾಡಿಸುತ್ತೆ ಅಂತೇಳಿ ಆದರೆ ಅದು ಒಂದು ರೀತಿಯ ಮಾರ್ಕೆಟಿಂಗ್ ಆಗ್ಬೋದು. ಅದು ಸೋಷಲ್ ಮೀಡಿಯಾದಲ್ಲಿ ಮಾರ್ಕೆಟಿಂಗ್. ಸೋಷಲ್ ಮೀಡಿಯಾದಲ್ಲಿ ಮಾರ್ಕೆಟಿಂಗ್ ಅಂತೇಳಿದರೆ ಬೇರೆ ಬೇರೆ ನಮೂನೆ ಮಾಡ್ಬೋದು. ಅಂದರೆ ಒಂದು ಮೆಟಾ ಆ್ಯಡ್ಸ್ ಅಂತೇಳಿದೆ. ಮೆಟಾ ಆ್ಯಡ್ಸ್ ಅಂತೇಳಿದರೆ ಹೇಗೆ ಅಂತೇಳಿದರೆ ಫೇಸ್ಬುಕ್ಕಿನ ಮುಖಾಂತರ ಅಡ್ವರ್ಟೈಸ್ ಮಾಡೋದು. ಇದರಲ್ಲಿ ಎಂತ ಅಂತೇಳಿದರೆ ಎಕ್ಸ್ಟ್ರಾ ಖರ್ಚುಂಟು. ಈಗ ಬರೇ ಡಿಜಿಟಲ್ ಮಾರ್ಕೆಟಿಂಗ್ ಅಂತೇಳಿ ಮಾಡ್ತೀರಿ ಅಂತೇಳಿ ಆದರೆ ಬರೀ ನೀವು ಇನ್ಫಾರ್ಮೇಷನ್ ಕೊಟ್ಟುಕೊಂಡು ಜನರಿಗೆ ಅಡ್ವರ್ಟೈಸ್ ಮಾಡಿ ನಿಮ್ಮ ಪ್ರಾಡಕ್ಟನ್ನು ಸೇಲ್ ಮಾಡುವ ಹಾಗೆ ಮಾಡ್ಬೋದು. ಮೆಟಾ ಆ್ಯಡ್ಸ್ ಹೇಗೆ ಅಂತೇಳಿದರೆ ನೀವು ಅದರಲ್ಲಿ ಸ್ಪೆಂಡ್ ಮಾಡಬೇಕಾಗ್ತದೆ. ಅಡ್ವರ್ಟೈಸ್ಮೆಂಟ್ ಅಂತೇಳಿ ಒಂದಿರ್ತದೆ. ಈಗ ನೀವು ಫೇಸ್ಬುಕ್ ಸ್ಕ್ರೋಲ್ ಮಾಡುವಾಗ ಬೇರೆ ಬೇರೆ ಕಂಡುಕೊಂಡಿರ್ಬೋದು. ಒಂದು ಬಟನ್ ಬಟ್ಟಿನದ್ದು ಅಡ್ವರ್ಟೈಸ್ಮೆಂಟ್ ಕಂಡವರು ಸಹ ತುಂಬ ಜನ ಇರ್ಬೋದು. ಅಂದರೆ ಅದರಲ್ಲಿ ಹೇಗೆ ಅಂತ ಹೇಳಿದರೆ, ಯಾರಿಗೆ ಉಪ್ಪಿನಕಾಯಿ ಬೇಕು, ಫಾರ್ ಎಕ್ಸಾಂಪಲ್ ನಮ್ಮದೀಗ ಅಡ್ವರ್ಟೈಸ್ ಮಾಡ್ತಾರೆ, ಯಾರಿಗೆ ಉಪ್ಪಿನಕಾಯಿ ಬೇಕು, ಯಾರು ಅದನ್ನು ಆ್ಯಕ್ಚುಲಿ ಬೇಕಾಗ್ತದೆ ಅವರನ್ನು ಟಾರ್ಗೆಟ್ ಮಾಡಿ ಮೆಟಾ ಅಡ್ವರ್ಟೈಸ್ಮೆಂಟ್ ಮುಖಾಂತರ ಅಡ್ವರ್ಟೈಸ್ ಮಾಡಿ ಆಗುವಾಗ ನೆಕ್ಸ್ಟ್ ಬರ್ತದೆ ನಮಗೆ ಲೀಡ್ ಅಥವಾ ಸೇಲ್ ಅಂತ ಹೇಳ್ತಾರೆ ಅದಕ್ಕೆ. ಅಂದರೆ ಈಗ ಯಾರಾದರೂ ಅದು ರಿಕ್ವೈರ್ಮೆಂಟ್ ಇರುವವರು ನಮ್ಮ ಹತ್ರ ಎನ್ಕ್ವೈರಿ ಮಾಡ್ತಾರೆ ಅಥವಾ ಪರ್ಚೇಸ್ ಮಾಡಲಿಕ್ಕೆ ಅಂತೇಳಿ ನೋಡ್ತಾರೆ. ಅಷ್ಟಾಗುವಾಗ ನಾವು ಮಾಡಬೇಕಾದ್ದೆಂತ ಅಂತೇಳಿದರೆ ಸೇಲ್ ಅಂತ ಹೇಳುವಂತಹ ಟಾಪಿಕಲ್ಲಿ ಬರುವಾಗ ಅದರಲ್ಲಿ ಬೇರೆ ಬೇರೆ ವಿಷಯಗಳುಂಟು. ಜನರಿಗೆ ಬರುವಾಗ ಈಗ ಅಂಗಡಿಗೆ ಬಂದರು ಅಂತೇಳಿ ಇಟ್ಟುಕೊಳ್ಳುವ. ಅಂಗಡಿಗೆ ಬರುವಾಗ ನಾವೆಂತ ಮಾಡಬೇಕು ಅಂತೇಳಿದರೆ, ನಮ್ಮದೊಂದು ಪ್ರಾಡಕ್ಟ್ ಈಗ ಒಂದು ನಾವು ಆ್ಯಕ್ಚುಲಿ ಈಗ ಉಪ್ಪಿನಕಾಯಿ ಮಾತ್ರ ಅಲ್ಲ, ಚಿಪ್ಸು ಮತ್ತು ಹಪ್ಪಳ ಸಂಡಿಗೆಗಳು, ಪೌಡರ್ಸ್ ಹಾಗಿರೋದೆಲ್ಲ ಮಾಡ್ತಾ ಇರ್ತೇವೆ. ಅಷ್ಟಾಗುವಾಗ ನಾವೆಂತ ಮಾಡಬೇಕು ಅಂತೇಳಿದರೆ, ಒಂದು ಉಪ್ಪಿನಕಾಯಿ ನೋಡಲಿಕ್ಕೆ ಬಂದವರಿಗೆ ನಮ್ಮ ಹತ್ರ ಇದು ಸಹ ಪ್ರಾಡಕ್ಟ್ ಉಂಟು ಅಂತ ಹೇಳಿದರೆ ಅವರಿಗೆ ಎಲ್ಲಿಯಾದರೂ ಬೇಕು ಅಂತೇಳಿ ಆದರೆ ಅವರು ಅದನ್ನು ತೆಕ್ಕೊಳ್ತಾರೆ. ಅದಕ್ಕೆ ಇದು ಎಂತ ಈ ಟರ್ಮಲ್ಲಿ ಹೇಳೋದು ಅಂತೇಳಿ ಆದರೆ ಕ್ರಾಸ್ ಸೇಲ್ ಅಂತೇಳಿ ಹೇಳ್ತಾರೆ. ಸೇಲ್ ಅಂತ ಹೇಳುವಂತಹ ಇದು ಟಾಪಿಕಲ್ಲಿ ತೆಗೆದ್ರೆ ಮತ್ತೊಂದು ಅಪ್ ಸೇಲ್ ಅಂತೇಳಿ ಒಂದು ಇದೆ ಟಾಪಿಕ್. ಅದು ಎಂಥ ವಿಷಯ ಅಂತೇಳಿದರೆ, ಸೇಲ್ ಮಾಡಲಿಕ್ಕೆ ಅಂತೇಳಿ ಈಗ ಒಂದು ಬಂದರು, ಈಗ ತಗೊಳ್ಳಿಕ್ಕೆ ಬಂದರು, ಒಂದು 100 ರೂಪಾಯಿಯ ಪ್ರಾಡಕ್ಟ್ ತಗೊಳ್ಳಿಕ್ಕೆ ಬಂದರು ಅಂತೇಳಿ ಆದರೆ ಇದು ನೋಡಿ ಅಂತ ಹೇಳಿ ನಾವು ಇನ್ನೊಂದು ಐಟಮನ್ನು ತೋರಿಸ್ತೇವೆ, ಅದು 250 ರೂಪಾಯಿದಾಗಿರ್ತದೆ. ಮೇ ಬಿ ಅವರಿಗೆ ಅದು 250 ರೂಪಾಯಿಯ ಪ್ರಾಡಕ್ಟ್ ಇಷ್ಟ ಆಗ್ಬೋದು. ಅಷ್ಟಾಗುವಾಗ ಅವರು ಜಾಸ್ತಿ ದುಡ್ಡು ಕೊಟ್ಟು ತಗೊಳ್ಳಿಕ್ಕೆ ಇಚ್ಛೆ ಪಡ್ತಾರೆ.
ಕೆಲವರು ಹಾಗೆ ಇಚ್ಛೆ ಪಡುವರು. ಅಷ್ಟಾಗುವಾಗ ನೀವು ಎಂತ ಮಾಡ್ತೀರಿ ಅಂತ ಹೇಳಿದರೆ ಅಪ್ ಸೇಲ್ ಅಂತೇಳಿ ಹೇಳ್ತಾರೆ. ಮತ್ತು ಡೌನ್ ಸೇಲ್ ಅಂತೇಳಿ ಒಂದಿದೆ. ಅದರಲ್ಲಿ ಎಂತ ಅಂತ ಹೇಳಿದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಬೇರೆ ಈಗ ಜೀನಸ್ ಅಂಗಡಿಗೆ ಹೋಗಿರ್ಬೋದು. ಜೀನಸ್ ಅಂಗಡಿಯಲ್ಲಿ ಈಗ ಎಲ್ಲ ಆಗಿ ಬಿಲ್ಲಿಂಗ್ ಸೆಕ್ಷನಲ್ಲಿ ಬರುವಾಗ ನಿಮಗೆ ಅಲ್ಲಿ ಕತ್ತರಿ ಆಗಿರ್ಬೋದು, ಮಿಠಾಯಿ ಆಗಿರ್ಬೋದು, ಮತ್ತೊಂದು ಇನ್ನೊಂದು ಸಣ್ಣ ಸಣ್ಣ ವ್ಯಾಲ್ಯೂ ಇರುವಂತಹ ಪ್ರಾಡಕ್ಟನ್ನು ಶಾಪಲ್ಲಿ ಇಟ್ಟಿರ್ತಾರೆ. ಅದು ಎಂಥದಕ್ಕೆ ಇಟ್ಟಿರ್ತಾರೆ ಅಂತೇಳಿ ಡೌನ್ ಸೇಲ್. ಅಲ್ಲಿ ಕಸ್ಟಮರ್ಸ್ ಬಂದರು, ಎಲ್ಲ ಪರ್ಚೇಸ್ ಮಾಡಿದರು, ಲಾಸ್ಟಿಗೆ ಬಂದಾಗುವಾಗ ಅವರಿಗೆ ಇನ್ನೊಂದು ವಿಷಯ ಸಿಕ್ಕಿತು, ಅದು ಸಣ್ಣ ಅಮೌಂಟಿನದ್ದಾಗಿರ್ಬೋದು, ಅದನ್ನು ಸಹ ಎಕ್ಸ್ಟ್ರಾ ಪರ್ಚೇಸ್ ಮಾಡ್ತಾರೆ. ಇವರ ಈ ಬಾಸ್ಕೆಟ್ನ ಸೈಜ್ ದೊಡ್ಡಾಯಿತು, ಒಳ್ಳೆ ಸೇಲ್ ಕೂಡ ಆಯಿತು ಅಂತ ಹೇಳುವಂಥ ವಿಷಯ. ಇದು ಇಷ್ಟು ಟಾಪಿಕ್ ಸೇಲ್ನ ಇದರಲ್ಲಿ ನಾನು ಮಾತಾಡಲಿಕ್ಕೆ ಇಚ್ಛೆಪಟ್ಟದ್ದು. ಇಲ್ಲಿ ಯಾವ ರೀತಿ ವರ್ಕ್ ಆಗ್ತದೆ ಅಂತ ಹೇಳಿದರೆ, ಒಂದು ಮಾರ್ಕೆಟಿಂಗ್ ಮಾಡಿದ್ರಿ, ಶುರುವಿಗೆ ಅಡ್ವರ್ಟೈಸ್ ಮಾಡಿದ್ರಿ, ಅಡ್ವರ್ಟೈಸ್ ಮಾಡಿದ ಮತ್ತೆ ಲೀಡ್ ಬಂತು ಅಥವಾ ಜನರು ಬಂದು ಸೇಲ್ ಆಯಿತು. ನಿಮಗೆ ಇದು ಕಾನ್ಸೆಪ್ಟ್ ಅರ್ಥ ಆಯಿತು ಅಂತೇಳಿ ಭಾವಿಸ್ತೇನೆ. ನಂತರ ಬರುವಂಥದ್ದು ಆಪರೇಷನ್ ಅಂತೇಳಿ ಒಂದು ಡಿಪಾರ್ಟ್ಮೆಂಟು. ಇದು 3ನೇ ಡಿಪಾರ್ಟ್ಮೆಂಟು. ಇದರಲ್ಲಿ ಎಂತೆಲ್ಲ ಆ್ಯಕ್ಟಿವಿಟೀಸ್ಗಳು ಬರ್ತದೆ ಅಂತ ಹೇಳಿದರೆ, ನೀವು ಅಲ್ಲಿ ಕಸ್ಟಮರ್ಗಳ ದುಡ್ಡು ಕೊಟ್ಟಿದ್ದೀರಿ, ಏನು ಆ ದುಡ್ಡು ಕೊಟ್ಟದಕ್ಕೆ ನೀವು ವ್ಯಾಲ್ಯೂ ಕೊಡ್ತೀರಿ, ಅಂದರೆ ಅದಕ್ಕೆ ಏನೆಲ್ಲ, ಈಗ ರಿಟೇಲ್ ಔಟ್ಲೆಟ್ ಅಂತೇಳಿ ಬಂದರೆ ಅಲ್ಲಿ ಪರ್ಚೇಸ್ ಮಾಡೋದಾಗಿರ್ಬೋದು, ಐಟಮ್ ಪರ್ಚೇಸ್ ಮಾಡಿ ಇಡಬೇಕಲ್ಲ ಅವರಿಗೆ ಸೇಲ್ ಮಾಡಬೇಕು ಅಂತೇಳಿ. ಆದರೆ ಈಗ ಇದು ಪರ್ಚೇಸ್ ಮಾಡಬೇಕಾಗ್ತದೆ, ಅದನ್ನು ಅಲ್ಲಿ ಚಂದಕ್ಕೆ ಸೆಟ್ ಮಾಡಿ ಇಡಬೇಕಾಗ್ತದೆ, ಕಸ್ಟಮರಿಗೆ ಕಾಣುವ ಹಾಗೆ. ಕಸ್ಟಮರಿಗೆ ನೆಕ್ಸ್ಟ್ ಹೇಳಿ ಎಕ್ಸ್ಪ್ಲೇನ್ ಮಾಡಿ ಬಿಲ್ ಮಾಡಬೇಕಾಗ್ತದೆ. ಕಸ್ಟಮರಿಗೆ ಒಟ್ಟು ಆ ಸರ್ವಿಸ್ ಅಥವಾ ಪ್ರಾಡಕ್ಟನ್ನು ಎತ್ತಿಸುವಲ್ಲಿವರೆಗೆ ಏನೆಲ್ಲ ಕೆಲಸ ಬರ್ತದೆ ಅದನ್ನು ಆಪರೇಷನ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾರೆ. ಅದರಲ್ಲಿ ಬೇರೆ ಬೇರೆ ಆ್ಯಕ್ಟಿವಿಟಿಗಳು ಬರ್ಬೋದು. ಇದು ಯೂನಿವರ್ಸಲ್ ವಿಷಯ, ಅಂದರೆ ಎಲ್ಲ ಬಿಸ್ನೆಸ್ಸಿಗೂ ಸಹ ಇದು ರಿಲೇಟ್ ಆಗ್ತದೆ. ಅಂದರೆ ಈಗ ನಮ್ಮ ಈ ಬಟ್ಟೆ ಆ್ಯಕ್ಟಿವಿಟೀಸ್ಗಳಲ್ಲಿ ನೋಡೋದಾದರೆ, ಈಗ ಒಂದು ಸೇಲ್ ಬಂತು ಅಂತೇಳಿ ಆದರೆ ನಾವು ಅದನ್ನು ಪ್ರಿಪ್ರೇಷನ್ ಮಾಡಬೇಕಾಗ್ತದೆ. ಪ್ರಿಪ್ರೇಷನ್ ಆಗಿರ್ಬೋದು, ಪ್ಯಾಕಿಂಗ್ ಆಗಿರ್ಬೋದು. ಈಗ ನಾವು ಕೊರಿಯರೆಲ್ಲ ಮಾಡಿ ಕಳಿಸ್ತೇವೆ, ಅಷ್ಟಾಗುವ ನಮಗೆ ತುಂಬ ಅದರ ಪ್ರೊಸೆಸ್ ಉಂಟು. ಹಾಗಿರುವಂತಹ ಡಿಪಾರ್ಟ್ಮೆಂಟೆಲ್ಲ ಬರುವಂಥದ್ದು ಒಂದು ಆಪರೇಷನ್ ಡಿಪಾರ್ಟ್ಮೆಂಟ್ ಅಂತೇಳಿ ಹೇಳ್ಬೋದು. ಅಷ್ಟಾಗುವಾಗ ಈ ಆ್ಯಕ್ಟಿವಿಟಿ, ಈಗ 3 ನಮೂನೆ ಆ್ಯಕ್ಟಿವಿಟಿ ನಾನು ಹೇಳಿದೆ, ಇದನ್ನು ಕನ್ಸಿಸ್ಟೆಂಟಾಗಿ ಮಾಡಬೇಕು, ಒಮ್ಮೆ ಮಾಡೋದಲ್ಲ. ಒಮ್ಮೆ ಅಡ್ವರ್ಟೈಸ್ಮೆಂಟ್ ಹಾಕಿ ಮತ್ತೆ ಇಲ್ಲ ಅಂತೇಳಿ ಮಾಡಿದರೆ ನಮಗೆ ಅದು ಪ್ರಾಬ್ಲಮ್ ಆಗ್ತದೆ. ಅಡ್ವರ್ಟೈಸ್ಮೆಂಟ್ ಯಾವತ್ತೂ ಸಹ ಆಗ್ತಾ ಇರಬೇಕು. ಈಗ ನಾನು ಹೇಳಿದೆ ಜಯಲಕ್ಷ್ಮಿ, ಇವರು ಜನ ಬರ್ತಾರೆ, ಸೇಲ್ ಆಗ್ತಾ ಉಂಟು ಅಂತೇಳಿ ಎಂತ ಅಡ್ವರ್ಟೈಸ್ಮೆಂಟ್ ಮಾಡೋದು ನಿಲ್ಲಿಸ್ತಾರಾ? ಇಲ್ಲ, ಮಾಡ್ತಾ ಇರ್ತಾರೆ. ಜನ ಬರ್ತಾರೆ, ಸೇಲ್ ಆಗ್ತಾ ಉಂಟು, ಸೇಲ್ ಮಾಡೋದು ನಿಲ್ಲಿಸ್ತಾರಾ? ಇಲ್ಲ, ಸೇಲ್ ಮಾಡ್ತಾ ಇರ್ತಾರೆ. ಈ ಆ್ಯಕ್ಟಿವಿಟೀಸ್ಗಳು ಎಂತಾಗಬೇಕು ಅಂತೇಳಿದರೆ ಕನ್ಸಿಸ್ಟೆಂಟ್ ಆಗಬೇಕು, ಯಾವತ್ತೂ ಒಂದೇ ಹಾಗೆ ನಡೀತಾ ಇರಬೇಕು ಅಂತೇಳಿ, ನಡೀತಾ ಉಂಟು ಅಂತೇಳಿ ಆದರೆ ಒಳ್ಳೆ ಫ್ಲೋ ಅಲ್ಲಿ ಹೋಗ್ತದೆ. ಒಂದು ಸ್ಕೇಲಪ್ ಅಂತ ಹೇಳುವಂಥ ವಿಷಯದಲ್ಲಿ ಮಾತಾಡಲಿಕ್ಕೆ ಹೇಳಿದ ಕಾರಣ ನನಗೆ ಹೀಗೆ ಮಾತಾಡಬೇಕಾಗಿ ಉಂಟು. ಅಂದರೆ ಎಲ್ಲರಿಗೆ ಸಹ ಒಂದು ಇದರ ನಾಲೆಜ್ ಸ್ವಲ್ಪ ಬರಲಿ ಅಂತ ಹೇಳುವಂಥ ಒಂದು ಉದ್ದೇಶ. ನಾನು ತಿಳಿದುಕೊಂಡಿರುವಂಥದ್ದನ್ನು ನಾನು ಸ್ವಲ್ಪ ಶೇರ್ ಮಾಡ್ತೇನೆ ಅಂತ ಹೇಳುವಂಥ ವಿಷಯ. ಹಾಗೆ ನಾನು 1ನೇ ವಿಷಯ ಮಾತಾಡಿದ್ದು ಮಾರ್ಕೆಟಿಂಗಿನ ಬಗ್ಗೆ. ಅಂದರೆ ಸ್ವಲ್ಪ ಜನರಿಗೆ ರೀಚ್ ಆಗಬೇಕು ಅಂತೇಳಿ. ಹಾಗೆ ರೀಚ್ ಆಯಿತು ಅಂತೇಳಿ ಆದರೆ ಆಟೋಮೆಟಿಕ್ ಬರ್ತದೆ ಅಂಥದ್ದು ಸೇಲ್. ಅಲ್ಲಿ ನಾವೆಂತ ಮಾಡಬೇಕಾಗ್ತದೆ ಅಂತ ಹೇಳಿದರೆ, ಒಂದು ಫನಲ್ ಸ್ಟ್ರಕ್ಚರ್ ಆಗಿ ನಾವು ಆಲೋಚನೆ ಮಾಡಬೇಕಾಗ್ತದೆ. ಕಸ್ಟಮರ್ಸನ್ನು ನಾವು ಯಾವ ರೀತಿಯಾಗಿ ಅವರ ಕೈಯಿಂದ ಜಾಸ್ತಿ ಪರ್ಚೇಸ್ ಮಾಡಿಸ್ಬೋದು, ಜಾಸ್ತಿ ನಮಗೆ ಸೇಲ್ ಮಾಡ್ಬೋದು, ಹೇಗೆ ನಮಗೆ ಕ್ವಾಲಿಟಿ ಆಫ್ ದಿ ಪ್ರಾಡಕ್ಟ್ ಬೆಸ್ಟ್ ಬೇಕು, ಅದರೊಟ್ಟಿಗೆ ನಾವು ಯಾವ ರೀತಿಯಾಗಿ ಕಸ್ಟಮರ್ಸ್ಗಳನ್ನು ಜಾಸ್ತಿ ಬೈ ಮಾಡಿಸ್ಬೋದು ಅಂತ ಹೇಳುವಂಥ ವಿಷಯದಲ್ಲಿ ಆಲೋಚನೆ ಮಾಡಬೇಕಾಗ್ತದೆ. ಎಂಥದಕ್ಕೆ ಇಷ್ಟೆಲ್ಲ ಆಲೋಚನೆ ಮಾಡಬೇಕಾಗ್ತದೆ ಅಂತ ಹೇಳಿದರೆ, ನಾವು ವಿನ್ ಆಗಿರಬೇಕು. ಅಂದರೆ ಕಸ್ಟಮರ್ಸ್ಗಳು ಸಹ ವಿನ್ ಆಗಿರಬೇಕು, ಅದೇ ರೀತಿ ನಮ್ಮ ಎಂಪ್ಲಾಯೀಸ್ಗಳು ವಿನ್ ಆಗಿರಬೇಕು, ಅದೇ ರೀತಿ ನಾವು ಕೂಡ ವಿನ್ ಆಗಿರಬೇಕು. ನಮಗೆ ಸಹ ಏನಾದರೂ ಅದರಲ್ಲಿ ಬೆನಿಫಿಟ್ ಇದ್ದರೆ ಮಾತ್ರ ಅಲ್ವ ನಾವು ಒಂದು ಏನಾದರೂ ಬಿಸ್ನೆಸ್ ಅಂತ ಹೇಳುವಂಥದ್ದು ಮಾಡ್ತೇವೆ. ಅದಕ್ಕೆ ಬೇಕಾಗಿ ನಾವು ಈ ಡಿಪಾರ್ಟ್ಮೆಂಟನ್ನು ಸರಿ ಮಾಡಿ. ನೆಕ್ಸ್ಟ್ ಕಾರ್ಯಾಚರಣೆ ಅಂತ ಹೇಳಿದರೆ ಆಪರೇಷನ್ ಡಿಪಾರ್ಟ್ಮೆಂಟ್ ಅಂತೇಳಿ ನಾನು ಈಗಲೇ ಹೇಳಿದೆ. ಆ್ಯಕ್ಟಿವಿಟೀಸ್ಗಳೇನೆಲ್ಲ ಉಂಟು ಅಂದರೆ, ಈಗ ನಾವೊಂದು ಪ್ರಾಡಕ್ಟನ್ನು ತಂದು ಅದನ್ನು ಸೇಲ್ ಮಾಡುವಲ್ಲಿವರೆಗೆ ಎಂತೆಲ್ಲ ಆ್ಯಕ್ಟಿವಿಟೀಸ್ಗಳುಂಟು ಅದನ್ನು ಆಪರೇಷನ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾರೆ. ಅದನ್ನು ನಾವು ಕರೆಕ್ಟ್ ಫ್ರೇಮ್ವರ್ಕ್ ಆಗಿ ಅದನ್ನು ಹೇಗೆ ಫ್ರೇಮ್ವರ್ಕ್ ಮಾಡ್ಬೋದು ಅಂತೇಳಿ ನಾನೊಂದು ಜಸ್ಟ್ ನನ್ನ ಒಂದು ಇದರಲ್ಲಿ ಹೇಳ್ತೇನೆ, ಅದು ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಮತ್ತೆ ಬರುವಂಥದ್ದು ಅಕೌಂಟಿಂಗ್ ಸೆಕ್ಷನ್ ಎಂಥದಕ್ಕೆ ಬೇಕು ಅಂತ ಹೇಳಿದರೆ, ಡಾಟಾ ಮತ್ತು ಟ್ಯಾಕ್ಸಸ್ ಅಂತ ಹೇಳುವಂಥದ್ದು ಎಲ್ಲ ಬಿಸ್ನೆಸ್ಗಳಿಗೆ ಸಹ ಅಗತ್ಯವಾಗಿರುವಂಥದ್ದು. GST ಕಂಪ್ಲೈನ್ಸ್ ಅಂತೇಳಿ ಬರ್ತದೆ. ಅದಕ್ಕೆ ಬೇಕಾಗಿ ಎಕ್ಯುರೇಟಾಗಿ ನಮಗೆ ಎಷ್ಟು ಸೇಲ್ ಆಗಿದೆ, ಎಷ್ಟು ಪ್ರಾಫಿಟ್ ಬಂದಿದೆ, ಎಷ್ಟು ಕಾಸ್ಟ್ ಬಂದಿದೆ,
ಆಗಿರ್ಬೋದು, ಎಷ್ಟು ನಮ್ಮ ಹತ್ರ ಸ್ಟಾಕ್ ಉಂಟು, ಹಾಗಿರುವಂಥದ್ದೆಲ್ಲ ಅಕೌಂಟಿಂಗ್ ಸೆಕ್ಷನ್ನಲ್ಲಿ ಮ್ಯಾನೇಜ್ ಮಾಡಬೇಕಾಗ್ತದೆ. ಈ ಪ್ರತಿಯೊಂದು ಆ್ಯಕ್ಟಿವಿಟೀಸ್ಗಳು ನಾನೀಗೇನು ಹೇಳ್ತಾ ಇದ್ದೇನೆ, 7 ಫೌಂಡೇಶನ್ ಇರುವಂಥದ್ದು, ಫಂಡಮೆಂಟಲ್ ಆಗಿ ಅದು ಬೇಕಾಗುವಂಥದ್ದು, ಅದನ್ನು ಎಲ್ಲರೂ ಸಹ ನಾವು ಇನಿಷಿಯಲ್ ಸ್ಟೇಜಿಂದಲೇ ಸ್ಟಾರ್ಟ್ ಮಾಡಬೇಕಾದಂತೂ ಹೇಳುವಂಥದ್ದು ವಿಷಯ. ಈ 7 ವಿಷಯಗಳು ಸಹ ನಮ್ಮ ಬಿಸ್ನೆಸ್ ಏನುಂಟು ಅದರಲ್ಲಿ ಫಂಕ್ಷನ್ ನಡೀತಾನೇ ಇರಬೇಕು. ಅದು ನಡೀತಾ ಇಲ್ಲ ಅಂತೇಳಿ, ಒಂದು ಫಂಕ್ಷನ್ ಸಹ ನಡೀತಾ ಇಲ್ಲ ಅಂತೇಳಿ ಅದನ್ನು ನಮ್ಮ ಬಿಸ್ನೆಸ್ ಎಂತ ಉಂಟು ಅದು ಸರಿಯಾಗಿ ನಡೀತಾ ಇಲ್ಲ ಅಂತೇಳಿ ಅರ್ಥ. ಮತ್ತು ನೆಕ್ಸ್ಟ್ 5ನೇ ಟಾಪಿಕ್ ಬರುವಂಥದ್ದು ಎಂತಲ್ಲ ಅಂತೇಳಿದರೆ ಲೀಗಲ್ಸ್ ಅಂತೇಳಿ ಒಂದು ವಿಷಯ ಬರ್ತದೆ. ಈ ಲೀಗಲ್ಸ್ ಅಂತ ಹೇಳುವಂಥ ಇದರಲ್ಲಿ ಏನೆಲ್ಲ ಬರ್ತದೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮದು ಫುಡ್ ಇಂಡಸ್ಟ್ರಿ ಉಂಟು. ಫುಡ್ ಇಂಡಸ್ಟ್ರಿಯಲ್ಲಿ ಫಸಾಯಿ ಅಂತ ಹೇಳುವಂಥದ್ದೊಂದು ಲೀಗಲ್ಸ್ ಬರ್ತದೆ. ಅಂದರೆ FSSAI ಅಂತೇಳಿ ಒಂದು ಫುಡ್ ಲೈಸೆನ್ಸ್ ತೆಗಿಲಿಕ್ಕೆ ಇರ್ತದೆ. ಲೈಸೆನ್ಸ್ಗಳಾಗಿರ್ಬೋದು, ಕಾಂಟ್ರಾಕ್ಟ್ಸ್ಗಳಾಗಿರ್ಬೋದು. ಈಗ ನಾವು ಫಾರ್ ಎಕ್ಸಾಂಪಲ್ B2B ಸೇಲ್ ಮಾಡ್ತೇವೆ, ಬೇರೆ ಜನರಿಗೆ ಬೇರೆ ಅಂಗಡಿಗಳಿಗೆ ಸೇಲ್ ಮಾಡ್ತೇವೆ ಅಂತೇಳಿ, ಆದರೆ ಸುಮ್ಮನೆ ಸೇಲ್ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಮಧ್ಯೆ ಒಂದು ಒಪ್ಪಂದದ ಮಾತುಕತೆ ಮಾಡಿಕೊಳ್ಬೇಕಾಗ್ತದೆ. ಅದನ್ನು ನಾವೊಂದು ಏನಾದರೂ MOU ಹಾಗೇನಾದರೂ ನಾವೇ ಕ್ರಿಯೇಟ್ ಮಾಡಿ ಅವರ ಹತ್ರ ಫಸ್ಟಿಗೆ ನಾವು ಮಾತಾಡಿ ಅದನ್ನು ಫೈನಲ್ ಮಾಡಿಕೊಳ್ಬೇಕು. ಇಲ್ಲದಿದ್ದರೆ ಮತ್ತೆ ಲಾಸ್ಟಿಗೆ ಎಂತ ಆಗ್ತದೆ, ಆಚೆ ಈಚೆ ಚರ್ಚೆಗೆ ಕಾರಣ ಆಗ್ತದೆ. ನಾನು ಕೊಟ್ಟಿದ್ದೇನೆ, ಐಟಮ್ ಕೊಟ್ಟಿದ್ದೇನೆ, ನೀವು ಅಮೌಂಟ್ ಕೊಡಲಿಲ್ಲ. ಹಾಗಿರುವ ಚರ್ಚೆಗಳು ಬಾರದ ಹಾಗೆ ನಾವು ಮೊದಲೇ ಕಾಂಟ್ರಾಕ್ಟ್ಸ್ ಆಗಿರ್ಬೋದು, ಎಂಥದೇ ಇದಾಗಿರ್ಬೋದು, ಹಾಗಿರೋದನ್ನು ಮೊದಲೇ ನಾವು ಮಾಡಿಕೊಂಡು ಇರಬೇಕಾಗ್ತದೆ. ಅದನ್ನು ನಾವು ಒನ್ ಟೈಮ್ ಮಾಡಿದರೆ ಸಾಕಾಗ್ತದೆ. ಈಗ ಲೀಗಲ್ಸ್ ಅಂತೇಳಿ ಎಂತ ಉಂಟು, ಕಾಂಟ್ರಾಕ್ಟ್ಸ್ಗಳು ಎಂತ ಉಂಟು, ಅದು ಯಾವತ್ತೂ ಆಗಬೇಕಾದಂಥ ಆ್ಯಕ್ಟಿವಿಟಿ ಅಲ್ಲ. ಒನ್ ಟೈಮ್ ನಾವು ಅದಕ್ಕೆ ಸ್ವಲ್ಪ ಹೇಗೆ ಮಾಡಬೇಕು ಅಂತೇಳಿ ನೋಡಿಕೊಂಡು ಮಾಡಿದರೆ ನಮಗೆ ಮತ್ತೆ ಯಾವತ್ತೂ ಅದು ಕನ್ಸಿಸ್ಟೆಂಟಾಗಿ ಇರ್ತದೆ ಅಂತ ಹೇಳುವಂಥ ವಿಷಯ. ಮತ್ತು ಹ್ಯೂಮನ್ ರಿಸೋರ್ಸಿಂಗ್ ಅಂತೇಳಿ ಒಂದು ಸಂಗತಿ ಉಂಟು. ಇದರಲ್ಲಿ ಎಂಥ ವಿಷಯ ಅಂತ ಹೇಳಿದರೆ, ನಮಗೆ ಪ್ರತಿಯೊಂದು ಆ್ಯಕ್ಟಿವಿಟಿಗಳು, ಈ ಒಂದು 7 ವಿಷಯಗಳೇನು ನಾನು ಹೇಳ್ತಾ ಇದ್ದೇನೆ, ಈ ಆ್ಯಕ್ಟಿವಿಟೀಸ್ಗಳು ನಮಗೆ ಕನ್ಸಿಸ್ಟೆಂಟಾಗಿ ಒಂದೇ ರೀತಿ ಯಾವತ್ತು ನಮ್ಮ ಬಿಸ್ನೆಸ್ಸಲ್ಲಿ ನಡೀತಾ ಇರಬೇಕು ಅಂತೇಳಿ ಆದರೆ ಇದಕ್ಕೆ ಅಗತ್ಯವಾಗಿ ಜನರ ಅವಶ್ಯಕತೆ ಉಂಟು. ಅಷ್ಟಾಗುವಾಗ ನಾವೇ ಮಾಡಲಿಕ್ಕೆ ಆಗೋದಿಲ್ಲ. ಪ್ರತಿಯೊಂದಕ್ಕೂ ಒಬ್ಬೊಬ್ಬರನ್ನು ವಹಿಸಿ ಬಿಡಬೇಕಾಗ್ತದೆ ಕೆಲಸಗಳು. ಬೇರೆ ಬೇರೆ ಡಿಪಾರ್ಟ್ಮೆಂಟಿಗೆ ಬೇರೆ ಬೇರೆ ಜನರನ್ನು, ಅಂದರೆ ಅದೇ ಸಬ್ಜೆಕ್ಟಿಗೆ ರಿಲೇಟೆಡ್ ಆಗಿ ಕಲ್ತವರನ್ನು ಅಥವಾ ಅದರ ಬಗ್ಗೆ ನಾಲೆಜ್ ಇರುವವನ್ನು, ಬೇರೆ ಎಲ್ಲಿ ಅದರ ವರ್ಕ್ ಎಕ್ಸ್ಪೀರಿಯನ್ಸ್ ಇರೋವರನ್ನು ನಾವು ಹೈಯರ್ ಮಾಡಿ ಅಲ್ಲಿಗೆ ಅವರನ್ನು ಇದು ಮಾಡಬೇಕಾಗ್ತದೆ. ಅಷ್ಟಾಗುವಾಗ ನಮಗೆ ಅಲ್ಲಿಂದ ಒಂದು ಸ್ವಲ್ಪ ವಿಮೋಚನೆ ಅಂತ ಹೇಳ್ಬೋದು. ಆ ವಿಷಯವನ್ನು ನಾವು ನೋಡಬೇಕಾಗಿ ಬರೋದಿಲ್ಲ. ಯಾವಾಗ ನೋಡಬೇಕು ಅಂತೇಳಿದರೆ ಮಂತ್ಲಿ ಒಮ್ಮೆ ಅಥವಾ ಅದರನ್ನು ಒಂದು ಜಸ್ಟ್ ಫಾಲೋಅಪ್ ಮಾಡಲಿಕ್ಕೆ ಮಾತ್ರ ಇರ್ತದೆ ಅಷ್ಟೇ ಹೊರತು ಎಲ್ಲ ಆ್ಯಕ್ಟಿವಿಟೀಸ್ಗಳಿಗೆ ನಾವು ತಲೆ ಹಾಕಬೇಕಾಗಿ ಬರೋದಿಲ್ಲ. ಅದು ಹ್ಯೂಮನ್ ರಿಸೋರ್ಸಿಂಗ್ ಮಾಡ್ತದೆ. ಅಷ್ಟಾಗುವಾಗ ಹ್ಯೂಮನ್ ರಿಸೋರ್ಸಿಂಗ್ ಮಾಡಿ ಆಗುವಾಗ ಎಂತ ಮಾಡಬೇಕಾಗ್ತದೆ ಅಂತ ಹೇಳಿದರೆ, ಹೊಸ ಜನರನ್ನು ನಾವು ನಮ್ಮ ಸಂಸ್ಥೆಗೆ ಕರ್ಕೊಂಡು ಬಂದು ಅವರನ್ನು ಫಸ್ಟಿಗೆ ನಾವು ಟ್ರೈನಿಂಗ್ ಮಾಡಬೇಕಾಗ್ತದೆ. ಹೇಗೆ ಟ್ರೈನಿಂಗ್ ಮಾಡಬೇಕು ಅಂತ ಹೇಳಿದರೆ, ಫಸ್ಟಿಗೆ ನಾವು ಮಾಡಬೇಕು ಅವರ ಎದುರು. ನಂತರ ಎಂತ ಮಾಡಬೇಕು ಅಂತ ಹೇಳಿದರೆ, ಅವರು ಮತ್ತು ನಾವು ಸೇರಿಕೊಂಡು, ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಪ್ಯಾಕಿಂಗ್ ಒಂದು ಆಗ್ತದೆ ಆ್ಯಕ್ಟಿವಿಟಿ. ಈಗ ಪ್ಯಾಕಿಂಗ್ ಆಗ್ತಾ ಉಂಟು ಅಂತ ಹೇಳಿದರೆ ಅದಕ್ಕೊಂದು ಟೀಮ್ ಸೆಟ್ ಮಾಡಬೇಕು, ಅವರನ್ನು ಕರಿಬೇಕು, ಕರೆದು ಅವರಿಗೆ ನಾವು ಪ್ಯಾಕಿಂಗ್ ಮಾಡೋದು ಹೇಗೆ ಅಂತೇಳಿ A to Z ಹೇಳಿಕೊಡ್ಬೇಕಾಗ್ತದೆ. ಅಂದರೆ ಅದರಲ್ಲಿ ಏನೆಲ್ಲ ಆ್ಯಕ್ಟಿವಿಟೀಸ್ಗಳಿರ್ತದೆ ಅದನ್ನು ಡೀಟೇಲ್ ಆಗಿ ಅವರಿಗೆ ಹೇಳಿ ಫಸ್ಟಿಗೆ ನಾವು ಮಾಡಿ ತೋರಿಸಿಕೊಡೋದು. ನಂತರ ಎಂತ ಮಾಡಬೇಕು ಅಂತ ಹೇಳಿದರೆ, ನಾವು ಮತ್ತು ಅವರು ಎಲ್ಲರೂ ಸೇರಿಕೊಂಡು ಈಕ್ವಲ್ ಆಗಿ ಒಟ್ಟಿಗೆ ಕೆಲಸ ಮಾಡೋದು. ಮತ್ತು ಅವರಿಗೆ ನಾವು ಅದನ್ನು ಡಿವೈಡ್ ಮಾಡಿಕೊಡೋದು. ಅದನ್ನು ನಾವು ಡೆಲಿಗೇಷನ್ ಅಂತೇಳಿ ಹೇಳ್ತೇವೆ. ಆ ರೀತಿಯಾಗಿ ನಾವು ವರ್ಕನ್ನು ಡೆಲಿಗೇಟ್ ಮಾಡಿಕೊಟ್ಟು ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಬೇಕಾಗ್ತದೆ. ಇದನ್ನು ಹ್ಯೂಮನ್ ರಿಸೋರ್ಸಿಂಗ್ ಅಂತೇಳಿ ಹೇಳುವಂತಹ ಒಂದು ಟಾಪಿಕ್ನ ಅಡಿಯಲ್ಲಿ ಕವರ್ ಮಾಡಿದ್ದೇನೆ. ಮತ್ತು ನಿರ್ವಹಣೆ, ಮ್ಯಾನೇಜ್ಮೆಂಟ್ ಅಂತೇಳಿ ಒಂದು ಸಬ್ಜೆಕ್ಟ್ ಬರ್ತದೆ. ಇದರಲ್ಲಿ ಇಷ್ಟೀಗ ನಾನೆಂತ ಹೇಳಿದೆ 6 ಆ್ಯಕ್ಟಿವಿಟಿ, ಅದು ಪರಿಪೂರ್ಣವಾಗಿ ಆಗ್ತಾ ಉಂಟಾ ಅಂತೇಳಿ ಕನ್ಸಿಸ್ಟೆಂಟಾಗಿ ನಾವು ಫಾಲೋಅಪ್ ಮಾಡಬೇಕಾಗ್ತದೆ. ಅಂದರೆ ಮ್ಯಾನೇಜ್ಮೆಂಟ್ ಮಾಡಬೇಕಾಗ್ತದೆ. ಈಗ ಪ್ರತಿಯೊಂದು ಆ್ಯಕ್ಟಿವಿಟೀಸ್ಗಳು, ಈಗ ಮಾರ್ಕೆಟಿಂಗ್ ಯಾವತ್ತೂ ಆಗ್ತಾ ಉಂಟಾ ಅಂತೇಳಿ ನಾವು ಅದನ್ನು ಹೇಗೆ ಸರಿಯಾಗಿ ಆಗ್ತಾ ಉಂಟಾ ಇಲ್ಲೋ ಅಂತ ಹೇಳಿ ನಾವು ನೋಡಬೇಕಾದದ್ದು ಮ್ಯಾನೇಜ್ಮೆಂಟ್ ಮಾಡುವವರಂಥ ರೆಸ್ಪಾನ್ಸಿಬಿಲಿಟಿ ಆಗಿರ್ತದೆ. ಯಾವತ್ತು ಸೇಲ್ ಸರಿಯಾಗಿ ಆಗ್ತಾ ಉಂಟಾ ಅಂತ ಹೇಳುವಂಥದ್ದು ನೋಡಬೇಕಾದಂಥ ಮ್ಯಾನೇಜ್ಮೆಂಟ್ ಮಾಡುವವರ ರೆಸ್ಪಾನ್ಸಿಬಿಲಿಟಿ ಆಗಿರ್ತದೆ. ಯಾವತ್ತು ಕರೆಕ್ಟ್ ಜನರಿಗೆ ಕಸ್ಟಮರಿಗೆ ಸರ್ವಿಸ್ ಕರೆಕ್ಟ್ ಸಿಗ್ತಾ ಉಂಟಾ ಅಂತ ಹೇಳಿ ನೋಡುವಂಥದ್ದು ಸಹ ಈ ಮ್ಯಾನೇಜ್ಮೆಂಟ್ ಮಾಡುವವರ ರೆಸ್ಪಾನ್ಸಿಬಿಲಿಟಿ ಆಗ್ತದೆ. ಇದು ಪ್ರತಿ ವಾರವ ಅಥವಾ ಪ್ರತಿ ತಿಂಗಳಿಗೊಮ್ಮೆ ಅಥವಾ ಯಾವತ್ತೂ ನಡಿಬೇಕಾದಂತಹ ಆ್ಯಕ್ಟಿವಿಟಿಗಳು. ಹಾಗೆ ಈ 7 ಇದು ಯೂನಿವರ್ಸಲ್ ಆಗಿ ಇರುವಂತಹ ಒಂದು ಸಬ್ಜೆಕ್ಟ್. ಅಂದರೆ ಈ 7 ವಿಷಯಗಳು ಸಹ ಬಿಸ್ನೆಸ್ಸಲ್ಲಿ ಯಾವತ್ತೂ ಸಹ ಕನ್ಸಿಸ್ಟೆಂಟಾಗಿ ಒಂದೇ ರೀತಿಯಾಗಿ ಆಗ್ತಾ ಇರಬೇಕು. ಕನ್ಸಿಸ್ಟೆಂಟಾಗಿ ಆಗೋದು ಅಂತೇಳಿದರೆ ದಿವಾಸಲು ಅಂತೇಳಿ ಅಲ್ಲ, ಅಥವಾ ಒಂದು ಆ್ಯಕ್ಟಿವಿಟಿ ಆಗಬೇಕು ಅಂದರೆ ಈಗ ವಾರದಲ್ಲಿ ಒಮ್ಮೆ ಮಾಡ್ತೇವೆ ಅಂತೇಳಿದರೆ ನೆಕ್ಸ್ಟ್ ವಾರ ಸಹ ಅದನ್ನು ಮಾಡಬೇಕಾಗ್ತದೆ. ಈಗ ಮಾರ್ಕೆಟಿಂಗ್ ವಾರದಲ್ಲಿ ಒಮ್ಮೆ ಮಾಡ್ತೇವೆ ಅಂತೇಳಿ ಆದರೆ ನೆಕ್ಸ್ಟ್ ವೀಕ್ ಸಹ ಅದನ್ನು ಮಾಡಬೇಕು, ಅದರ ನೆಕ್ಸ್ಟ್ ವೀಕ್ ಸಹ ನಾವು ಅದನ್ನು ಮಾಡಬೇಕಾಗ್ತದೆ. ಸೇಲ್ ಡೈಲಿ ಮಾಡಬೇಕಾಗ್ತದೆ. ಆಪರೇಷನ್ ಅಂತ ಹೇಳಿದರೆ ಆ್ಯಕ್ಟಿವಿಟೀಸ್ಗಳೆಂತೆಲ್ಲ ಉಂಟು ನಮಗೆ, ಕಸ್ಟಮರಿಗೆ ಇದು
ಕರೆಕ್ಟ್ ಪ್ರಾಪರಾಗಿ ಆ ಸರ್ವಿಸನ್ನು ಕೊಡಬೇಕು ಅಂತೇಳಿ ಅದರ ಎಂತೆಲ್ಲ ಆ್ಯಕ್ಟಿವಿಟೀಸ್ಗಳುಂಟು ಅದನ್ನು ನಾವು ಡೈಲಿ ಮಾಡುವಂಥ ಆ್ಯಕ್ಟಿವಿಟಿಗಳಾಗಿರ್ತದೆ. ಇದನ್ನು ಯಾವ ರೀತಿ ಕರೆಕ್ಟಾಗಿ ನಾವು ಫಾರ್ಮ್ಯಾಟಿಗೆ ತರ್ಬೋದು ಅಂತೇಳಿ ನೋಡುವ. ಅಷ್ಟಾಗುವಾಗ ಈ ಪ್ರತಿಯೊಂದು ಆ್ಯಕ್ಟಿವಿಟಿಗಳನ್ನು ನಾವು ಒಂದು ಟಾಪಿಕ್ ಉಂಟು, ಅದರಲ್ಲಿ SOP ಅಂತೇಳಿ ಹೇಳ್ತಾರೆ, ಕೇಳಿರ್ಬೋದು ತುಂಬ ಜನ. SOP ಅಂತ ಹೇಳಿದರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತೇಳಿ. ಅದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಈಗ ಒಂದು ಈವೆಂಟ್ ಆಗ್ತದೆ, ಇದು ಡೈಲಿ ಅಥವಾ ವಾರದಲ್ಲಿ ಒಮ್ಮೆ ಇವರು ಈವೆಂಟ್ ಮಾಡ್ತಾ ಇದ್ದಾರೆ ಅಂತೇಳಿ ಆದರೆ ಈ ಈವೆಂಟ್ ಮಾಡಲಿಕ್ಕೆ ಎಂತೆಲ್ಲ ಆ್ಯಕ್ಟಿವಿಟೀಸ್ಗಳಾಗಬೇಕು. ಶುರುವಿಗೆ ನೋಡಿ, ಇವರು ನಮ್ಮನ್ನು ಇನ್ವೈಟ್ ಮಾಡಬೇಕು, ಅದೊಂದು ಆ್ಯಕ್ಟಿವಿಟಿ ಆಗಿರ್ಬೋದು. ಮತ್ತು ಇಲ್ಲಿ ಇದು ಪ್ರಚಾರ ಮಾಡಲಿಕ್ಕಿರುವಂತಹ ಕ್ಯಾಮರಾಗಳಾಗಿರ್ಬೋದು, ಯೂಟ್ಯೂಬ್ಗಳಲ್ಲಿ ಆಗಿರ್ಬೋದು, ಅವರನ್ನು ಕರಿಬೇಕು, ನಿಮ್ಮನ್ನೆಲ್ಲ ಇನ್ವೈಟ್ ಮಾಡಬೇಕು, ಹಾಗಿರುವಂಥ ಆ್ಯಕ್ಟಿವಿಟಿಗಳಾಗಿರ್ಬೋದು. ಹಾಗೆ ಬಿಡಿಯಾಗಿ ಈಗ ಇವರು ಇಲ್ಲಿ ಕೂತ್ಕೊಂಡು MC ಮಾಡ್ತಾ ಇದ್ದಾರೆ, ಅದರ ಇರ್ಬೋದು. ಪ್ರತಿಯೊಂದು ಊಟ ವ್ಯವಸ್ಥೆ ಆಗಬೇಕಾಗಿರ್ಬೋದು. ಹಾಗಿರುವ ಪ್ರತಿಯೊಂದು ಆ್ಯಕ್ಟಿವಿಟಿಯನ್ನು ಬಿಡಿಯಾಗಿ ಒಂದೊಂದೇ ಇದರಲ್ಲಿ ಬರೆದುಕೊಂಡು ಹೋಗಬೇಕಾದಂಥ ವಿಷಯ. ಇದನ್ನು SOP ಅಂತ ಹೇಳ್ತಾರೆ. ಈಗ ನಾನು ಈ ಪ್ರೋಗ್ರಾಮಿನ ವಿಷಯ ಬಿಡ್ತೇನೆ. ನಮ್ಮ ಡೈಲಿ ಆ್ಯಕ್ಟಿವಿಟಿ ಸೇಲ್ ಆಪರೇಷನ್ ಹೇಳುವಂತಹ ಒಂದು ವಿಷಯವನ್ನು ತಗೊಂಡು ನಾನು ಮಾತಾಡ್ತೇನೆ. ಇದರಲ್ಲಿ ಎಂತ ಅಂತೇಳಿ ನಮಗೀಗ ಒಂದು ಕಾನ್ಸ್ಟಿಟ್ಯೂಷನ್ ಅಂತೇಳಿ ಒಂದು ಇದುಂಟು. ಅದರಲ್ಲಿ ಎಂತ ಅಂತೇಳಿದರೆ ಎಲ್ಲವನ್ನು ಬರೆದಿಟ್ಟಿದ್ದಾರೆ. ಅದೇ ರೀತಿ ನಮ್ಮ ಸಂಸ್ಥೆಯಲ್ಲಿ ಆಗುವ ಪ್ರತಿಯೊಂದು ಆ್ಯಕ್ಟಿವಿಟಿಯನ್ನು ಸಹ ನಾವು ಬರಿಬೇಕಾಗ್ತದೆ. ಈಗ ಒಂದು ಸೇಲ್ ಅಂತೇಳಿ, ಈಗ ಉಪ್ಪಿನಕಾಯಿ ಮಾಡ್ತೇವೆ ಅಂತೇಳಿ ಆದರೆ ಉಪ್ಪಿನಕಾಯಿಯನ್ನು ನೀವು ಮಾಡಿ ಅಂತೇಳಿ ನಮಗೆ ಬಿಡಲಿಕ್ಕೆ ಆಗೋದಿಲ್ಲ. ಒಬ್ಬರು ನಾವು ಇನ್ನೊಂದು ಜನ ಮಾಡ್ತೇವೆ ಅಂತೇಳಿ ಆದರೆ ಅದರದ್ದು ಪ್ರೊಪೋಷನ್ ಎಷ್ಟು, ಎಂತೆಲ್ಲ ಐಟಮ್ ಬೇಕು, ಹೇಗೆ ಐಟಮ್ ಪರ್ಚೇಸ್ ಮಾಡಬೇಕು, ಯಾವ ಕ್ವಾಲಿಟಿಯಲ್ಲಿ ಬೇಕು, ಅದನ್ನು ಹೇಗೆ ಉಪ್ಪಿನಕಾಯಿ ಹಾಕಬೇಕು, ಎಷ್ಟು ಉಪ್ಪು ಹಾಕಬೇಕು, ಎಷ್ಟು ಮೆಣಸು ಹಾಕಬೇಕು, ಎಷ್ಟು ಸಾಸಿವೆ ಹಾಕಬೇಕು, ಹೇಗೆ ಕಡಿಬೇಕು, ಎಷ್ಟು ನೈಸ್ ಆಗಬೇಕು, ಹೇಗೆ ಮಿಕ್ಸ್ ಮಾಡಬೇಕು, ಎಲ್ಲಿ ಇಡಬೇಕು, ಹೇಗೆ ಸ್ಟಾಕ್ ಮಾಡಬೇಕು, ಹೇಗೆ ಬಾಟ್ಲಿಗೆ ತುಂಬಿಸಬೇಕು, ಹೇಗೆ ಅದನ್ನು ಪ್ರಿಕಾಷನ್ ತಗೊಳ್ಬೇಕು, ಹಾಗಿರೋ ಇದು ವಿಷಯಗಳನ್ನೆಲ್ಲ ಡಿಟೇಲ್ ಆಗಿ ಡಾಕ್ಯುಮೆಂಟ್ ಆಗಿ ಬರಿಬೇಕಾದಂಥ ವಿಷಯ. ಈಗ ಇಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಇರೋರು ಇದ್ದೀರಿ, ಅವರು ಎಂತೆಲ್ಲ ಮಾಡಬೇಕಾಗ್ಬೋದು. ಈಗ ಟೆಕ್ಸ್ಟೈಲ್ ಪರ್ಚೇಸ್ ಮಾಡಬೇಕಾಗ್ಬೋದು. ಪರ್ಚೇಸ್ ಮಾಡುವಾಗ ನಿಮ್ಮದೆಂತೆಲ್ಲ ಪ್ರೊಸೀಜರ್ ಇರ್ತದೆ ಅಂದರೆ, ಈಗ ಯಾವುದರ ಬೇಸಿಸಲ್ಲಿ ನೀವು ಅದನ್ನು ಪರ್ಚೇಸ್ ಅಂತೇಳಿ ಕೊಡ್ತೀರಿ. ಅಂದರೆ ಬೇರೆ ಹೊರಗಡೆಯಿಂದ ಸೀದಾ ಪರ್ಚೇಸ್ ಮಾಡೋದು, ಅದರ ಕ್ವಾಲಿಟಿ ನೋಡೋದಿಲ್ವ, ಮೆಟೀರಿಯಲ್ನ ಕ್ವಾಲಿಟಿ ನೋಡೋದಾಗಿರ್ಬೋದು. ಹಾಗಿರೋದನ್ನೆಲ್ಲ ನೀವು ಕರೆಕ್ಟ್ ಡಿಟೇಲ್ ಆಗಿ ಬರಿಬೇಕು. ಬರೆದು ಅದರ ಪ್ರೊಸೀಜರನ್ನು ನಾವು ನೆಕ್ಸ್ಟ್ ಡೆಲಿಗೇಷನಿಗೆ ಕೊಡುವಂತಹ ವಿಷಯ ಇರುವಂಥದ್ದು. ಈಗ ನಾನೆಂತ ಇಲ್ಲಿ ರೆಸಿಪಿ ಮಾಡಿದ್ದೇನೆ ಉಪ್ಪಿನಕಾಯಿಯದ್ದು, ಇದನ್ನು ನಾನು ಯಾರಾದರೂ ಒಬ್ಬರು ಅಕ್ಕನಿಗೆ ಕರೆದು ಇದನ್ನು ಹೀಗೆ ಮಾಡಬೇಕು, ಇಷ್ಟು ಮೆಣಸು ಹಾಕಬೇಕು, ಇಷ್ಟು ಸಾಸಿವೆ ಹಾಕಬೇಕು ಅಂತೇಳಿ ನಾನು SOP ಮಾಡಿದರೆ ಎಂತ ಆಗ್ತದೆ, ಅವರಿಗೆ ಹೇಳಿಕೊಡಲಿಕ್ಕೆ ಸುಲಭ ಆಗ್ತದೆ. ನನಗೆ ಸಹ ನಾನು ಅದೇ ಟ್ರ್ಯಾಕಲ್ಲಿ ಇರ್ತೇನೆ. ಅದಿಲ್ಲ ಅಂತೇಳಿ ಆದರೆ ನೀನು ಮಾಡು ಅಂತ ಹೇಳಿದರೆ ನಮ್ಮ ಆ ಪ್ರೊಸೀಜರ್ ಆಗಿರ್ಬೋದು, ನಮ್ಮ ಸರ್ವಿಸ್ ಆಗಿರ್ಬೋದು, ನಮ್ಮ ಪ್ರಾಡಕ್ಟ್ ಆಗಿರ್ಬೋದು, ಅದರಲ್ಲಿ ಕಾಂಪ್ರಮೈಸ್ ಮಾಡಬೇಕಾಗ್ತದೆ. ಇದು SOPಯ ಅಡ್ವಾಂಟೇಜ್ ಇರ್ಬೋದು. ಅಡ್ವಾಂಟೇಜ್ ಅದು ಕ್ಲಿಯರಾಗಿ ನಾವು ಕ್ಲಿಯರ್ ಕಟ್ಟಾಗಿ ಡಾಕ್ಯುಮೆಂಟ್ ಮಾಡಿ ಬರಿಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ವರ್ಕ್ ಡೆಲಿಗೇಷನ್ ಅಂತ ಹೇಳುವಂಥ ಇದರಲ್ಲಿ ಈ SOP ಮಾಡಿದ ಮತ್ತೆ ನಮಗೆ ವರ್ಕ್ ಡೆಲಿಗೇಷನ್ ತುಂಬ ಸುಲಭ ಆಗ್ತದೆ. ಎಂಥದಕ್ಕೆ ಅಂತೇಳಿದರೆ, ನಾವು ಪ್ರೊಸೀಜರ್ ಒಮ್ಮೆ ಸೆಟ್ ಮಾಡಿತ್ತು ಅಂತೇಳಿ ಆದರೆ ಅದನ್ನು ಬಂದವರಿಗೆ ನೆಕ್ಸ್ಟ್ ಯಾರು ನಾವು ಹೊಸತ್ತು ಎಂಪ್ಲಾಯೀಸ್ಗಳನ್ನು ಇದು ಮಾಡಿದ್ದೇವೆ ಅವರಿಗೆ ಹೇಳಿಕೊಟ್ಟುಕೊಂಡು ಟ್ರೈನಿಂಗ್ ಕೊಟ್ಟುಕೊಂಡು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸುಲಭ ಆಗ್ತದೆ. ಈಗ ನಾನು ಮೊನ್ನೆ ರೀಸೆಂಟಾಗಿ ನಮ್ಮದು ಹಲಸು ಮೇಳ, ಮಾವು ಮೇಳ ಅಂತೇಳಿ ಎಲ್ಲ ಮಾಡ್ತಾ ಇರ್ತೇವೆ. ಹಾಗೆ ರೀಸೆಂಟಾಗಿ ನಮಗೆ ಇಲ್ಲಿ ಇನ್ಫೋಸಿಸಲ್ಲಿ ಮೈಸೂರಲ್ಲಿ ಕರೆದ್ರು. ಅಲ್ಲಿ ನಾವೊಂದು ಸ್ಟಾಲ್ ಇಟ್ಟಿದ್ದೆವು. ಹೋಗಿ ಸ್ಟಾಲ್ ಹೀಗೆ ಇಟ್ಟೆವು. ಅಲ್ಲಿ ಹೋಗುವಾಗ ಅಲ್ಲಿ 10 ಜನ ಸೆಕ್ಯೂರಿಟಿ ಇದ್ದಾರೆ ಎದುರು ನಿಂತುಕೊಂಡು. ಅವರು ಬಂದು ಆ ಸಿಸ್ಟಮನ್ನು ಹೇಗೆ ಫಾಲೋ ಮಾಡ್ತಾರೆ, ನಾನು ಇದೆಲ್ಲ ಒಂದು ಕಲಿತ ಕಾರಣ ನನಗೆ ಹೀಗೆಲ್ಲ ಉಂಟಲ್ಲ ಅಂತೇಳಿ ನನಗೆ ಫೀಲ್ ಆಯಿತು. ಅಲ್ಲಿ ಹೋಗಿ ಆಗುವಾಗ ಫಸ್ಟಿಗೆ ಹೋಗಿ ಸೆಕ್ಯೂರಿಟಿ ಚೆಕಿಂಗ್ ಅಂತೇಳಿ ನಮ್ಮ ID ಕಾರ್ಡ್ ಮಾಡ್ತಾರೆ. ID ಕಾರ್ಡ್ ಮಾಡಿದ ಮೇಲೆ ಅಲ್ಲೇ ಒಂದು ಫೋಟೋ ತೆಗಿಲಿಕ್ಕೆಲ್ಲ ಉಂಟು. ಫೋಟೋ ಎಲ್ಲ ತೆಗೆದು ID ಕಾರ್ಡ್ ತೆಗೆದು ನಮ್ಮ ಆಧಾರ್ ಕಾರ್ಡ್ ತೆಗೆದು ಎಲ್ಲ ಇದು ಬರೀಲಿಕ್ಕೆ ಅಂತೇಳಿ ಒಂದು ಡೀಟೇಲ್ ಆಗಿ ಒಂದು ಪುಸ್ತಕ ಉಂಟು. ಅಲ್ಲಿ ಹೋಗಿ ಮತ್ತೊಂದು ಚೆಕ್ಕಿಂಗ್ ಉಂಟು. ಚೆಕ್ಕಿಂಗಲ್ಲಿ ಫಸ್ಟಿಗೆ ನಮ್ಮ ID ಕಾರ್ಡ್ ತೋರಿಸಬೇಕು. ಮೆನ್ ಬೇರೆ, ವುಮೆನ್ ಬೇರೆ. ಮತ್ತು ಅಲ್ಲಿ ಹೋಗಿ ಚೆಕ್ಕಿಂಗ್ ಸಹ ಹಾಗೆ, ಮೆನ್ ಬೇರೆ, ವುಮೆನ್ ಬೇರೆ. ಬ್ಯಾಗ್ ಚೆಕ್ಕಿಂಗ್, ಪರ್ಸನ್ ಚೆಕ್ಕಿಂಗ್, ಮೆಟಲ್ ಡಿಟೆಕ್ಷನ್, ಅದು ಇದೆಲ್ಲ ಆಗಿ ಒಳಗೆ ಹೋಗಬೇಕು. ಅಲ್ಲಿ ಅಷ್ಟು ಪ್ರೊಸೀಜರ್ ಅವರು ಮಾಡಬೇಕಾಗ್ತದೆ. ಎಂಥದಕ್ಕೆ ಮಾಡಬೇಕಾಗ್ತದೆ ಅಂತ ಹೇಳಿದರೆ, ಅಲ್ಲಿ ಅಷ್ಟು ಸೆಕ್ಯೂರಿಟಿ ಇಲ್ಲದಿದ್ದರೆ ಅವರ IT ಸರ್ವಿಸ್ ಕೊಡಲಿಕ್ಕೆ ಅವರಿಗೆ ಕ್ಲಿಯರಾಗಿ ಆಗೋದಿಲ್ಲ. ಅದಕ್ಕೆ ಬೇಕಾಗಿ ಅವರು ಇದನ್ನೆಂತ ಮಾಡಿರ್ಬೋದು ಅಂತ ಹೇಳಿದರೆ, ಒಂದು SOP ಡಾಕ್ಯುಮೆಂಟ್ ಮಾಡಿ ಅದನ್ನೇ ಹೊಸತು ಬಂದ ಎಂಪ್ಲಾಯೀಸ್ಗಳಿಗೆ ಕಲಿಸಿ ಮುಂದುವರಿಸಿಕೊಂಡು ಹೋಗ್ತಾರೆ. ಹೀಗೆ ಮಾಡಿದರೆ ಎಂತ ಆಗ್ತದೆ ಅಂತ ಹೇಳಿದರೆ, ಒಂದು ಕಲ್ಚರ್
ಬೆಳವಣಿಗೆ ಆಗ್ತದೆ. ಅಂದರೆ ಈಗ ಹೊಸತ್ತು ಎಂಪ್ಲಾಯೀಸ್ಗಳು ಬಂದರೂ ಸಹ ಅವರಿಗೆ ಈ ಹಳೆಯ ಎಂಪ್ಲಾಯೀಸ್ಗಳನ್ನು ನೋಡಿ ಅದನ್ನೇ ಅಭ್ಯಾಸ ಮಾಡಿಕೊಳ್ತಾರೆ. ಅಭ್ಯಾಸ ಮಾಡಿದರೆ ನಾವು ಅದನ್ನೇ ಕಲ್ಚರನ್ನು ಕಲಿಸಬೇಕಾಗ್ತದೆ. ಇದು SOP ಇದು. ಮತ್ತು ನಾವು ವರ್ಕ್ ಡೆಲಿಗೇಷನ್ ಅಂತ ಹೇಳುವಂತಹ ಒಂದು ಇದು. ಈಗ ನಾವು ಬೇರೆ ಯಾವುದೇ ಒಂದು ದೊಡ್ಡ ದೊಡ್ಡ ಶಾಪಿಗೆ ನಾನು ದೊಡ್ಡ ವಿಷಯದ ಬಗ್ಗೆ ಮಾತಾಡೋದು ಅಂತೇಳಿ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಡಿಮಾರ್ಟಿಗೆ ಹೋಯ್ತು ಅಂತೇಳಿ ಇಟ್ಟುಕೊಳ್ಳುವ. ಅಲ್ಲಿ ಒಂದು ಪ್ರತಿಯೊಂದು ಇದನ್ನು ಇಲ್ಲೇ ಇಡಬೇಕು, ಸೆಟ್ ಮಾಡಿ ಇಡಬೇಕು, ಇದು ಮುಗ್ದಾಗು ಇಷ್ಟು ಇಡಬೇಕು ಅಂತ ಹೇಳಿ ಒಂದು ಪ್ರೊಸೀಜರ್ ಇದ್ದರೆ ಮಾತ್ರ ನಡೀತದೆ ಅಷ್ಟೇ. ಆ ಪ್ರೊಸೀಜರ್ ಇಲ್ಲ ಅಂತೇಳಿ ಆದರೆ ಅವರವರು ಬಂದು ಸುಮ್ಮನೆ ಹಾಗೆ ಇದು ಮಾಡಿಕೊಂಡು ಹೋಗ್ತಾರೆ. ಈಗ ಯಾವ ರೀತಿಯಾಗಿ ಬಿಲ್ಲಿಂಗ್ ಆಗಬೇಕು ಅದೆಲ್ಲ ಅದರಲ್ಲಿ ಪ್ರೊಸೀಜರ್ ಆಗಿ ಅವರ ಎಂಪ್ಲಾಯೀಸ್ಗಳಿಗೆ ಟ್ರೈನಿಂಗ್ ಮಾಡಿ, ಟ್ರೈನಿಂಗಿಗೆ ಅಂತೇಳಿಯೇ ಒಂದು 6 ತಿಂಗಳು ಹಾಗೆಲ್ಲ ಅವರು ಟೈಮ್ ತಗೊಂಡು ಕರೆಕ್ಟು ಎಂಪ್ಲಾಯೀಸ್ಗಳಿಗೆ ಟ್ರೈನ್ ಮಾಡಿ ಮುಂದುವರಿಸ್ತಾರೆ ಅಂತ ಹೇಳುವಂಥ ವಿಷಯ. ಇದು ಡೆಲಿಗೇಷನ್ ಅಂತ ಹೇಳುವಂತಹ ಟಾಪಿಕಲ್ಲಿ. ಮತ್ತು ನಾನೊಂದು ಇನ್ನೊಂದು ಟಾಪಿಕ್, ನನಗೆ ಸಬ್ಜೆಕ್ಟ್ ಅಷ್ಟು ಗೊತ್ತಿಲ್ಲ, ಆದರೂ ಒಂದು ನನಗೆ ಗೊತ್ತಿರುವ ಮಟ್ಟಿಗೆ ನಾನೊಂದು ವಿಷಯ ಮಾತಾಡ್ತೇನೆ. ಒಂದು ಕ್ಯಾಶ್ ಫ್ಲೋ ಮತ್ತು ಇನ್ವೆಂಟ್ರಿ ಅಂತೇಳಿ ಒಂದು ಸಂಗತಿ ಉಂಟು. ಕ್ಯಾಶ್ ಫ್ಲೋ ಅಂತ ಹೇಳಿದರೆ ಇದು ನಾವು ಬಿಸ್ನೆಸ್ಸಲ್ಲಿ ಮೇಯ್ನಾಗಿ ಸ್ಕೇಲ್ ಅಪ್ ಅಂತ ಹೇಳುವಾಗ ಒಂದು ಸಬ್ಜೆಕ್ಟ್ ಮಾತಾಡಬೇಕಾದ್ದು ಖಂಡಿತವಾಗಿ ಮಾತಾಡಬೇಕು. ಯಾಕೆ ಅಂತ ಹೇಳಿದರೆ ಕ್ಯಾಶ್ ಫ್ಲೋ ಅಂತ ಹೇಳಿದರೆ ಇಂಪಾರ್ಟೆಂಟ್ ವಿಷಯ ಆಗ್ತದೆ ಒಂದು ಬಿಸ್ನೆಸ್ಸಲ್ಲಿ. ಈಗ ನಾವು ಸೇಲ್ ಮಾಡ್ತೇವೆ ಅಂತೇಳಿ ಆಗುವಾಗ ನಾವು ಐಟಮ್ ತಂದು ಅದನ್ನು ಸೇಲ್ ಮಾಡುವಾಗ ಎಂತ ಆಗ್ತದೆ ಅಂತ ಹೇಳಿದರೆ ಅದು ನಮಗೆ ಕ್ಯಾಶ್ ಕೊಡಬೇಕಾಗಿ ಬರ್ತದೆ. ಮತ್ತು ನಾವು ಅದನ್ನು ಸೇಲ್ ಮಾಡಬೇಕು. ಯಾವಾಗ ಸೇಲ್ ಮಾಡಬೇಕು ಅಂತ ಹೇಳಿದರೆ ನಾವು ಅದರಲ್ಲಿ ಒಂದು ಮಾರ್ಜಿನ್ ಇಟ್ಟಾಗಿರ್ತದಲ್ಲ ನಾವು ಅದನ್ನು ಸೇಲ್ ಮಾಡೋದು. ಅಷ್ಟಾಗುವಾಗ ನಾವು ಅದನ್ನು ಎಷ್ಟು ಬೇಗ ನಮಗೆ ಸೇಲ್ ಮಾಡಲಿಕ್ಕೆ ಆಗ್ತದೆ ಅಷ್ಟು ಬೇಗ ಸೇಲ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದನ್ನು ಇಟ್ಟುಕೊಂಡು ಕೂತ್ಕೊಳ್ಳಿಕ್ಕಿಲ್ಲ. ನಾವು ಐಟಮ್ ನಮ್ಮ ಹತ್ರ ಉಂಟು ಅಂತೇಳಿ ಆದರೆ ಕೂಡುವಷ್ಟು ಬೇಗ ಮಾರ್ಕೆಟಿಂಗ್ ಮಾಡಿ, ಕೂಡುವಷ್ಟು ಬೇಗ ಸೇಲ್ ಮಾಡಿ, ಆ ಪ್ರೊಸೀಜರಿಗೆ ಹೋಗಬೇಕು. ಎಂಥದಕ್ಕೆ ಅಂತ ಹೇಳಿದರೆ ನಾವೀಗ ನಮಗೆ ಅದರಲ್ಲಿ ಬೆನಿಫಿಟ್ ಒಂದು 5%, 10%, 15% ಅಂತೇಳಿ ನಾವು ಎಲ್ಲಿಯಾದರೂ ಮಾರ್ಜಿನ್ ಉಂಟು ಅಂತೇಳಿ ಆದರೆ ಈ 15% ನಾವು ಎಷ್ಟು ದಿವಸ ಇಡ್ತೇವೆ ಅಷ್ಟು ದಿವಸ ಗ್ಯಾಪಲ್ಲಿ ನಮಗೆ ಅದು ಸಿಕ್ಕೋದು. ಅಷ್ಟಾಗುವ ನಾವು 1 ವರ್ಷ ಇಡ್ತೇವೆ ಅಂತೇಳಿ ಇಟ್ಟು ಸೇಲ್ ಮಾಡ್ತೇವೆ ಅಂತ ಹೇಳಿದರೆ ನಮಗೆ ತುಂಬ ಲಾಸ್ ಆಗ್ತದೆ ಅದು. ಅಷ್ಟಾಗುವಾಗ ನಾವು ಕ್ಯಾಶ್ ಫ್ಲೋ ಮ್ಯಾನೇಜ್ಮೆಂಟು, ಇನ್ವೆಂಟ್ರಿ ಮ್ಯಾನೇಜ್ಮೆಂಟು ಅಂತ ಹೇಳುವಾಗ ನಮಗೆ ಎಷ್ಟು ಬೇಗ ಐಟಮ್ ತೆಕ್ಕೊಂಡು ಎಷ್ಟು ಬೇಗ ನಮಗೆ ಕಸ್ಟಮರಿಗೆ ಕೊಟ್ಟು ಅದರಿಂದ ಕ್ಯಾಶ್ ಮಾಡಲಿಕ್ಕೆ ಕೊಡ್ತದೆ ಅಷ್ಟು ಬೇಗ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತೇಳಿ ಹೇಳುವಂಥ ವಿಷಯ. ನೆಕ್ಸ್ಟು ಬರುವಂಥದ್ದು ಸ್ಕೇಲ್ ಅಪ್ ಅಂತೇಳಿ. ಈಗ ನಾನು ಹೇಳಿದಂಥ ಪ್ರೊಸೀಜರ್ ಎಂತ ಉಂಟು ಅದನ್ನು ಪ್ರಾಪರಾಗಿ ನಾವು ಕರೆಕ್ಟಾಗಿ ಸಿಸ್ಟಮ್ಯಾಟಿಕ್ ವೇಯಲ್ಲಿ ಮಾಡಲಿಕ್ಕೆ ನಾವು ಹೇಗೆ SOP ಅದು ಇದೆಲ್ಲ ಮಾಡಿ ನಾವು ಕರೆಕ್ಟಾಗಿ ಮಾಡ್ತೇವೆ ಅಂತೇಳಿ ಆದರೆ ನಮಗೆ ಆಟೋಮೆಟಿಕ್ಕಾಗಿ ನಾವು ಸಣ್ಣದೇ ಉದ್ಯಮ ಶುರು ಮಾಡಿದ್ದಾಗಿರ್ಬೋದು ಅದನ್ನು ಬೆಳೆಸಿಕೊಂಡು ದೊಡ್ಡ ಮಾಡಿಕೊಂಡು ದೊಡ್ಡ ಮಟ್ಟಕ್ಕೆ ಹೋಗಲಿಕ್ಕೆ ಆಗ್ತದೆ ಅಂತೇಳಿ ಹೇಳುವಂಥ ವಿಷಯ. ಹೀಗೆ ಮತ್ತು ಶುರುವಿಗೆ ನಮಗೆ ಸೀದಾ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಇದು ಮಾಡಲಿಕ್ಕೆ ಆಗೋದಿಲ್ಲ. ಒಂದೊಂದೇ ಆ್ಯಕ್ಟಿವಿಟೀಸ್ಗಳಿಗೆ ಅಂದರೆ ಒಬ್ಬರನ್ನು ಹೈರ್ ಮಾಡಿ ಅವರನ್ನು ಸೇಲಿಗೆ ಅಂತೇಳಿ ನಿಲ್ಲಿಸಿ ಫಸ್ಟಿಗೆ ನಾವು ಅದನ್ನು SOP ಮಾಡಬೇಕು, ಡಾಕ್ಯುಮೆಂಟ್ ಮಾಡಿದ ನಂತರ ಅವರನ್ನು ಹೈರ್ ಮಾಡಬೇಕಾಗ್ತದೆ. ಹೈರ್ ಮಾಡಿ ಮತ್ತೆ ಅವರನ್ನು ಟ್ರೈನಿಂಗ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಬೇಕಾದಂತು. ಇನ್ನೀಗ ನೆಕ್ಸ್ಟ್ ನಾನು ಇನ್ನೊಂದು ವಿಷಯ ಮಾತಾಡಬೇಕಂತ ಹೇಳಿದರೆ ಹೇಗಿರುವವರನ್ನು ನಾವು ನಮ್ಮೊಟ್ಟಿಗೆ ಟೀಮ್ ಮೆಂಬರ್ ಆಗಿ ತಗೊಳ್ಬೇಕು, ಹೈರ್ ಮಾಡಬೇಕು ಅಂತ ಹೇಳಿದರೆ ನಮಗೆ ಕ್ಲಾರಿಟಿ ಬೇಕು ಅವರಿಗೆ ನಾವು ಎಂಥ ಕೆಲಸ ಕೊಡ್ತೇವೆ. ಅಂದರೆ ಈಗ ಕರೆಕ್ಟಾಗಿ ನಾವು ಅದರಲ್ಲಿ ಬರಿಬೇಕು, ಒಂದು ಡಾಕ್ಯುಮೆಂಟ್ನಲ್ಲಿ ನಾವು ಬರೆದು ಇವರಿಗೆ ಇಂಥ ಕೆಲಸ ಇರ್ತದೆ, ಇದು ದಿನದಲ್ಲಿ ಇಂಥ ಕೆಲಸ ಇವರು ಪರ್ಫಾರ್ಮ್ ಮಾಡಬೇಕು, ವಾರದಲ್ಲಿ ಆಗುವಾಗ ಇಂಥ ಕೆಲಸ. ಈಗ ಸೇಲ್ ಮಾಡಲಿಕ್ಕೆ ಅಂತೇಳಿ ಒಬ್ಬರು ನಿಲ್ತಾರೆ ಅಂತೇಳಿ ಆದರೆ ಸೇಲ್ ಮಾಡುವವರಿಗೆ ಎಂತೆಲ್ಲ ಆ್ಯಕ್ಟಿವಿಟೀಸ್ಗಳು ನಮಗೆ ಮ್ಯಾಕ್ಸಿಮಮ್ ಕೊಡ್ಬೋದು ಅದನ್ನು ನಾವು ಒಂದು ಡಾಕ್ಯುಮೆಂಟ್ ಮೂಲಕ ನಾವು ಚಂದಕ್ಕೊಂದು ಇದರಲ್ಲಿ ಏನಾದರೂ ಬರೆದು ಅದನ್ನು ನಾವು ಅವರಿಗೆ ಹೇಳಿ ಕನ್ವಿನ್ಸ್ ಮಾಡಿ ಮತ್ತೆ ಟ್ರೈನಿಂಗ್ ಮಾಡಿ ನಾವು ಕರೆಕ್ಟ್ ಇದು ಮಾಡಿತು ಅಂತೇಳಿ ಆದರೆ ಅವರು ನಮಗೆ ಟೀಮಾಗಿ ಬೆಸ್ಟ್ ಇರ್ತಾರೆ ಅಂತ ಹೇಳುವಂಥದ್ದು. ಇದಿಷ್ಟು ವಿಷಯಗಳು. ನಿಮಗೆ ಎಂಥದೇ ಇದರ ಬಗ್ಗೆ ಡೌಟ್ ಉಂಟು ಅಂತೇಳಿ ಆದರೂ ಸಹ ನನ್ನ ಹತ್ರ ಹೀಗೆ ಡೈರೆಕ್ಟಾಗಿ ಕೇಳ್ಬೋದು. ಈಗ ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ ಉಂಟು, ಮತ್ತು ಅಣ್ಣನ ಹತ್ರ ಸಹ ಮಾತಾಡ್ಬೋದು. ಸೊ ಯಾವ ಸ್ಟೇಜಲ್ಲಿ ನಿಮಗೆ ಅನಿಸಿತ್ತು ಇನ್ನು ನೀವು ಅದರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ಬೋದು, ಇನ್ವೆಸ್ಟ್ ಮಾಡ್ಬೋದು ಅಂತ? ಎಷ್ಟು ಸಬ್ಸ್ಕ್ರೈಬರ್ಸ್ ಬಂದ ಮೇಲೆ? ಅಂದರೆ ನಾನು ಬಿಸ್ನೆಸ್ ರಿಲೇಟೆಡ್ ಹೇಳ್ತಿದ್ದೀರಾ ಅಲ್ಲ ಯೂಟ್ಯೂಬಲ್ಲಿ ಕೇಳ್ತಾ ಇದ್ದೀರಿ? ಯೂಟ್ಯೂಬಲ್ಲಿ ಯಾವ ಸ್ಟೇಜಲ್ಲಿ ಅನಿಸಿತು ಅಂತ ಹೇಳಿದರೆ ನಮಗೆ ಒಂದು 5 ಮಂತ್ಸಲ್ಲಿ 1 lakh ಸಬ್ಸ್ಕ್ರೈಬರ್ಸ್ ಆಗಿದೆ. ಇನಿಷಿಯಲ್ ಆಗಿ ನಮಗೆ ಸ್ವಲ್ಪ ಒಂದು ರೆವೆನ್ಯೂ ಬರಲಿಕ್ಕೆ ಶುರು ಆಗುವಾಗ ನಮಗೊಂದು ಕಾನ್ಫಿಡೆನ್ಸ್ ಬರ್ತದೆ, ಇದರಲ್ಲಿ ಮಾಡ್ಬೋದು ಅಂತೇಳಿ. ಅಷ್ಟಾಗುವ ನಮಗೊಂದು ಅದಕ್ಕೆ ಇನ್ವೆಸ್ಟ್ ಮಾಡ್ಬೋದು, ಅಲ್ಲದಿದ್ದರೂ ಸಹ ಇನ್ವೆಸ್ಟ್ ಮಾಡ್ಬೋದು. ಮಿನಿಮಮ್ ಆಗಿ ಬೇಕಾಗುವಂಥದ್ದು ಒಂದು ಆಡಿಯೋ ಕ್ವಾಲಿಟಿ, ಮೈಕಕ್ಕೆ ಇನ್ವೆಸ್ಟ್ ಮಾಡ್ಬೋದು. ಮತ್ತು ಒಂದು ಎಡಿಟಿಂಗ್ ವ್ಯವಸ್ಥೆಗೆ ಏನಾದರೂ ಇನ್ವೆಸ್ಟ್ ಮಾಡಿದರೆ ಶುರುವಿಗೆ ಇನಿಷಿಯಲ್ ಸ್ಟೇಜಲ್ಲಿ ಮೊಬೈಲಲ್ಲೇ ಮಾಡ್ಬೋದು.
ಅದು ನಮಗೆ ಈಗ ನೀವೆಂತ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂತ ಗೊತ್ತಿಲ್ಲ, ಎಂತ ಅಂತ ಹೇಳ್ಬೋದಾ? ಪ್ರೀ ಸ್ಕೂಲ್ ನಡೆಸ್ತಾ ಇದ್ದೇನೆ. ಸೊ ಹಾಂ ಹಾಂ ಏನೆಲ್ಲ ಆಕ್ಟಿವಿಟೀಸ್ ಆಗ್ತಾ ಇದೆ ಅದನ್ನು ನಾನು ಮೊಬೈಲಲ್ಲೇ ತೆಗೆದು ಹಾಕುದು ಹಾಂ, ಸೋಷಿಯಲ್ ಹಾಂ, ಮೀಡಿಯಾದಲ್ಲಿ. ಅದು ಒಳ್ಳೆ ರೀತಿಯಲ್ಲಿ ವರ್ಕ್ ಆಗ್ಬೋದು. ಯಾಕೆ ಅಂತ ಹೇಳಿದರೆ ಅದೊಂದು ನಿಮಗೆ ಮಾರ್ಕೆಟಿಂಗ್ ರೀತಿಯಲ್ಲಿ ವರ್ಕ್ ಆಗ್ಬೋದು. ಪ್ರೀ ಸ್ಕೂಲ್ ಅಂತೇಳಿ ಆಗುವಾಗ ನಿಮ್ಮ ಟಾರ್ಗೆಟೆಡ್ ಆಡಿಯನ್ಸ್ ಯಾವತ್ತು ಮದರ್ ಅವರಿರ್ತಾರೆ. ಅಷ್ಟಾಗುವಾಗ ಅವರಿಗೆ ಟಾರ್ಗೆಟ್ ಮಾಡಿ ನಿಮಗೆ ಎಂತೆಲ್ಲ ಕಂಟೆಂಟ್ ಮಾಡಲಿಕ್ಕೆ ಆಗ್ತದೆ ಅದನ್ನು ಫೋಕಸ್ ಮಾಡಿ ನಿಮಗೆ ಮಾಡ್ಬೋದು. ಎಂಥದಕ್ಕೆ ಅಂತ ಹೇಳಿದರೆ ಅವರಾಗಿರ್ತಾರೆ ನಿಮ್ಮ ಪ್ರೀ ಸ್ಕೂಲ್. ಮತ್ತು ನೀವು ಆ ಲೊಕೇಶನ್ ನೋಡಬೇಕು, ಎಲ್ಲಿ ಮಂಗಳೂರು ಏರಿಯಾದಲ್ಲೇ ಮಾಡ್ತೀರಿ ಅಂತೇಳಿ ಆದರೆ ಮಂಗಳೂರು ಮದರ್ಸ್ ಅವರಿಗೆ ಹೇಗಿರುವ ಕಂಟೆಂಟ್ಸ್ ಬೇಕಾಗ್ತದೆ ಅಂತ ಹೇಳುವಂಥದ್ದನ್ನು ಆಲೋಚನೆ ಮಾಡಿಕೊಂಡು ಪ್ರೀ ಸ್ಕೂಲಲ್ಲಿ ಏನಾದರೂ ಡ್ಯಾನ್ಸ್ ಮಾಡೋದಾಗಿರ್ಬೋದು ಅದನ್ನೆಲ್ಲ ಹಾಕಿದರೆ ಅವರು ನೋಡ್ತಾರೆ. ಈಗ ವಾಟ್ಸಪ್ಪಲ್ಲಿ ನಿಜವಾಗಿ ತುಂಬ ಜನರಿಗೆ ಗೊತ್ತಿಲ್ಲ, ವಾಟ್ಸಪ್ಪಲ್ಲಿಯೇ ಸುಮಾರು ಬಿಸ್ನೆಸ್ ಆಪರ್ಚುನಿಟಿ ಉಂಟು. ನೀವೀಗ ಸ್ಟೇಟಸ್ ಅಂತೇಳಿ ಹಾಕಿ ನೋಡ್ತಾ ಇದ್ದೀರಲ್ಲ, ಅಷ್ಟು ತುಂಬ ಜನರಿಗೆ ರೀಚ್ ಆಗ್ತದೆ ಅಂತೇಳಿ ಆದರೆ ಅಷ್ಟು ಅವೇರ್ನೆಸ್ ಬರ್ತದೆ ವಾಟ್ಸಪ್ನಲ್ಲಿ. ನಾವು ಇನಿಷಿಯಲ್ ಸ್ಟೇಜಲ್ಲಿ ಶುರು ಮಾಡಿದ್ದೇ ವಾಟ್ಸಪ್ನ ಮುಖಾಂತರ. ವಾಟ್ಸಪ್ ಬಿಸ್ನೆಸ್ ಅಂತೇಳಿ ಉಂಟು, ಅದರಲ್ಲಿ ಕೆಲವೆಲ್ಲ ಆಟೋಮೇಷನ್ ಮಾಡಲಿಕ್ಕೆ ಆಗ್ತದೆ. ಅಂದರೆ ಆಟೋಮೆಟಿಕ್ ಮೆಸೇಜ್ ಹೋಗುವ ಸಿಸ್ಟಮು, ಕ್ವಿಕ್ ರಿಪ್ಲೈಸ್ ಹಾಗಿರೋದನ್ನೆಲ್ಲ ಆಟೋಮೆಟಿಕ್ ಮಾಡಲಿಕ್ಕೆ ಆಗ್ತದೆ. ಅದನ್ನೆಲ್ಲ ಉಪಯೋಗಿಸಿಕೊಂಡು ಜಸ್ಟ್ ಅದರ ಟ್ಯುಟೋರಿಯಲ್ ಎಂತ ಬೇಕು ಅಂತೇಳಿ ನೋಡಿದರೂ ಸಹ ನಿಮಗೆ ಇದರಲ್ಲಿ ಯೂಟ್ಯೂಬಲ್ಲಿ ಸಿಗ್ತದೆ ಅಥವಾ ಗೂಗಲಲ್ಲಿ ನೋಡಿ. ಈಗ ಅಷ್ಟು ಎಲ್ಲ ಬಂದ ಮೇಲೆ ಅಷ್ಟು ಇದಾಗಿದೆ, ಈಸಿ ಆಗಿದೆ ನಮಗೆ ಪ್ರತಿಯೊಂದು ವರ್ಕು. ಅದರ ಥ್ರೂ ನಿಮಗೆ ವಾಟ್ಸಪ್ ಸ್ಟೇಟಸ್ ಹಾಕಿ ಸಹ ತುಂಬ ಮಾರ್ಕೆಟ್ ಮಾಡ್ಬೋದು. ಇದರಲ್ಲಿ ಮಾಡಬಾರ್ದು ಅಂತೇಳಿ ಅಲ್ಲ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬ್ನಲ್ಲಿ ಅಷ್ಟು ಆಪರ್ಚುನಿಟಿ ಈಗ ನಮಗೆ ಮಾರ್ಕೆಟಿಂಗಿಗೆ ಉಂಟು. ನೀವು ಅದೇ ಮದರ್ ರಿಲೇಟೆಡ್ ಏನಾದರೂ ಉಂಟು ಅಂತೇಳಿ ಆದರೆ ಹಾಗಿರೋದ ವಿಷಯಗಳನ್ನು ಅವೇರ್ನೆಸ್ ಕೊಟ್ಟುಕೊಂಡು ಅಲ್ಲಿಂದ ಆಡಿಯನ್ಸನ್ನು ಗ್ರ್ಯಾಬ್ ಮಾಡ್ಬೋದು. ನೀವು ಪ್ರೀ ಸ್ಕೂಲ್ ಮಾಡ್ತಾ ಇದ್ದೀರಿ ಅಂತೇಳಿ ನಿಮ್ಮ ಆಡಿಯನ್ಸಿಗೆ ಗೊತ್ತಾಗಬೇಕು. ಆ ರೀತಿಯಾಗಿ ಏನು ಮಾಡಲಿಕ್ಕೆ ಆಗ್ತದೆ ಅದನ್ನು ನಿಮಗೆ ಮಾಡ್ಬೋದು. ಅದು ಮಾಡುವ ಕಂಟೆಂಟನ್ನು ಎಂತ ಚೆಪ್ಪುಡಿ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಮಾಡಬಾರ್ದು. ಮಾಡುವ ಕಂಟೆಂಟಲ್ಲಿ ಇದರಲ್ಲಿ ಎಂಥದ್ದು ವ್ಯಾಲ್ಯೂ ಉಂಟು ಹಾಗೆ ಜನರಿಗೆ ಫೀಲ್ ಆಗಬೇಕು. ಹಾಗೆ ಮಾಡಿದರೆ ಮಾತ್ರ ನಿಮಗೆ ಎಂತ ಅದರಲ್ಲಿ ಒಳ್ಳೆ ರೀತಿಯಲ್ಲಿ ಆಗುವ ಹಾಗೆ ಕೆಟ್ಟ ರೀತಿಯಲ್ಲಿ ಸಹ ಎಫೆಕ್ಟ್ ಉಂಟು. ಯಾವ ರೀತಿ ಎಫೆಕ್ಟ್ ಆಗಿರ್ಬೋದು ಅಂತ ಹೇಳಿದರೆ, ನಾವು ಒಳ್ಳೆ ಕಂಟೆಂಟ್ನಲ್ಲಿ ಏನಾದರೂ ನೆಗೆಟಿವಿಟಿ ಹಾಗಿರೋದೆಲ್ಲ ಹಾಕಿತು ಅಂತ ಹೇಳಿದರೆ ಆಡಿಯನ್ಸಿನ ಮೈಂಡ್ ಸೆಟ್ ಕೂಡ ಅದೇ ರೀತಿ ನೆಗೆಟಿವ್ ಫೀಲಿಂಗ್ ಹೋಗ್ತದೆ. ನಾವು ಯಾವತ್ತೂ ಪಾಸಿಟಿವ್ ಆಗಿ ಒಳ್ಳೆ ರೀತಿಯಲ್ಲಿ ನಾವು ಸಬ್ಜೆಕ್ಟ್ ಜನರಿಗೆ ಕರೆಕ್ಟ್ ಕೊಡ್ತೇವೆ ಅಂತ ಹೇಳಿದರೆ ಬೆಸ್ಟ್ ಆಗಿರ್ತದೆ ಆನ್ಲೈನ್ ಪ್ಲ್ಯಾಟ್ಫಾರ್ಮ್. ನೀವು SOP ಅಂತ ಹೇಳಿದ್ರಿ. ಹಾಂ. ಈಗ ನೀವು ಕೆಲಸ ಮಾಡ್ತಾ ಇರುವಾಗ ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡಿದ್ರಿ? ಅಂದರೆ ನೀವು ಸಹ ಇನ್ವಾಲ್ವ್ ಆಗಿರ್ತೀರಿ ರೆಗ್ಯುಲರ್ ಕೆಲಸದಲ್ಲಿ. ಹೌದು. ಸೊ ಅದು SOP ಅಂತ ಮಾಡುವಾಗ ನೀವೇ ಕೂತ್ಕೊಂಡು ಮಾಡಬೇಕಾಗ್ತದೆ, ನಿಮಗೆ ಗೊತ್ತಿರ್ತದೆ ಎಲ್ಲ. ಅದಕ್ಕೆ ಟೈಮ್ ಹೇಗೆ ತೆಗೆದ್ರಿ ನೀವು? ನಾನೊಂದು SOP ಇರುವಂಥದ್ದನ್ನೊಂದು ತೋರಿಸಲ, ಇಲ್ಲಿ ಒಂದು ಆಪ್ಷನ್ ಉಂಟು ಅಂತೇಳಿ. ಆದರೆ ನನ್ನ ಹತ್ರ ಒಂದು ಉಂಟು SOP. ನಾನು ಅದನ್ನು ತೋರಿಸಿಕೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಹೇಗೆ ಅಂತೇಳಿ. ಸರಿ. ಒಂದು ಸಿಸ್ಟಮ್ ಆಗಿರ್ತದೆ, ಅದು ಸಿಸ್ಟಮ್ಯಾಟಿಕ್ ಆಪರೇಟಿಂಗ್ ಪ್ರೊಸೀಜರ್ ಅಂತೇಳಿ. ಅಷ್ಟಾಗುವಾಗ ಆ್ಯಕ್ಟಿವಿಟೀಸ್ಗಳೆಂತ ಇರ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ನಮ್ಮ ಇದರದ್ದು ಎಂಥದ್ದು ಆ್ಯಕ್ಟಿವಿಟೀಸ್ಗಳದ್ದು ಅಂದರೆ ಕೊರಿಯರ್ ಪ್ಯಾಕಿಂಗ್ ಅಂತೇಳಿ ಒಂದು ಬರ್ತದೆ ನಮಗೆ, ಅದರದ್ದೊಂದು SOP ಮಾಡಿದ್ದೇನೆ ನೋಡಿ. ಇಲ್ಲಿ ನಾನು ಕರೆಕ್ಟಾಗಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೇನೆ ಸ್ಟೆಪ್ಸ್ ಎಂತೆಲ್ಲ ಮಾಡಬೇಕು ಅಂತೇಳಿದರೆ. ಈಗ ಅವರಿಗೆ ಎಂತ ಬರುವಂಥದ್ದು ಅಂತ ಹೇಳಿದರೆ ಜಸ್ಟ್ ಪ್ಯಾಕಿಂಗ್ ಪರ್ಪಸ್ ಮಾತ್ರ ಬರುವಂಥದ್ದು. ಪ್ಯಾಕಿಂಗ್ ಮಾಡಬೇಕು ಅಂತ ಹೇಳಿದರೆ ಇವರೆಂತ ಮಾಡಬೇಕು, ಫಸ್ಟಿಗೆ ನಮ್ಮದೊಂದು ಬಾಕ್ಸ್ ಉಂಟು, ಬಾಕ್ಸಿಂದ ಐಟಮ್ಸನ್ನು ಪಿಕ್ ಮಾಡಬೇಕು. ಹೇಗೆ ಪಿಕ್ ಮಾಡಬೇಕು? ಆರ್ಡ್ರ್ ನೋಡಿಕೊಂಡು ಪಿಕ್ ಮಾಡಬೇಕು. ಅಲ್ಲಿ ಬರೆದಿದ್ದೇನೆ, ಇನ್ವೆಂಟ್ರಿ ಇದರಲ್ಲಿ ಐಟಮ್ಸನ್ನು ನಾವು ಇಟ್ಟಿರ್ತೇವೆ. ಅದನ್ನು ಅವರು ಅಲ್ಲಿ ಇನ್ವೆಂಟ್ರಿಯಿಂದ ತೆಗೆದು ಅದಕ್ಕೆ ಸಪ್ರೇಟ್ ಟ್ರೇ ಉಂಟು. ಒಂದೊಂದು ಇದಕ್ಕೆ ಒಂದು ಯಾವ ಇದು ಎಂಥ ಆರ್ಡ್ರ್ ಉಂಟು, ಆರ್ಡ್ರನ್ನು ನೋಡಿಕೊಂಡು ಅವರು ಒಂದು ಟ್ರೇಯಲ್ಲಿ ಇಡಬೇಕು. ಟ್ರೇಯಲ್ಲಿ ಇಟ್ಟ ಮೇಲೆ ಕ್ರಾಸ್ ಚೆಕ್ ಮಾಡಬೇಕು ಅವರು. ಅದು ಮತ್ತೊಬ್ಬರಿಗೆ ಬರ್ತದೆ ಕೆಲಸ. ಅದನ್ನು ಆರ್ಡ್ರಲ್ಲಿರೋದು ಎಂಥಾದರೂ ಐಟಮ್ ಮಿಸ್ ಆಗಿದಾ ಇಲ್ವಾ ಅಂತೇಳಿ ಮಿಸ್ಟೇಕ್ ಆಗದ ರೀತಿಯಲ್ಲಿ ಒಂದು ಕ್ರಾಸ್ ಚೆಕ್ ಮಾಡಬೇಕು. ಮತ್ತು ಅಲ್ಲಿ ಒಂದು ಕ್ರಾಸ್ ಚೆಕ್ ಮ್ಯಾನ್ಯುವಲ್ ಅಂತೇಳಿ ಒಂದು ಇಟ್ಟಿರ್ತೇವೆ. ಅದರಲ್ಲಿ ಎಂತ ಮಾಡಬೇಕು ಅಂತೇಳಿದರೆ ಅವರು ಎಂತೆಲ್ಲ ಐಟಮ್ಸ್ ಉಂಟು ಅಂತೇಳಿ ಬರಿಬೇಕು. ಮತ್ತು ಅದಕ್ಕೆ ನೆಕ್ಸ್ಟ್ ಬರುವಂಥದ್ದು ಶ್ರಿಂಕ್ ರ್ಯಾಪಿಂಗ್ ಅಂತೇಳಿ ಒಂದು ಬರ್ತದೆ. ಅಂದರೆ ಒಂದು ಬಾಟ್ಲು ಇದೆ ನಮ್ಮದು ಉಪ್ಪಿನಕಾಯಿದು, ಅದರಲ್ಲಿ ಲೀಕೇಜ್ ಆಗದ ರೀತಿಯಲ್ಲಿ ಒಂದು ಶ್ರಿಂಕ್ ರ್ಯಾಪಿಂಗ್ ಅಂತೇಳಿ ಬರ್ತದೆ. ಅಲ್ಲಿ ಶ್ರಿಂಕ್ ರ್ಯಾಪ್ ಮಾಡಲಿಕ್ಕಿರುವಂಥ ಒಂದು ಕೆಲಸಗಳು ಬರ್ತದೆ. ಮತ್ತು ಬಬಲ್ ರ್ಯಾಪಿಂಗ್ ಅಂತೇಳಿ ಒಂದು ಬರ್ತದೆ, ಟಪ್ ಟಪ್ ಅಂತೇಳಿ ಒಟ್ಟಿಸುವ ಒಂದು ಇದು ಉಂಟಲ್ಲ, ಅದನ್ನು ರ್ಯಾಪ್ ಮಾಡಬೇಕು. ಅದನ್ನು ನೋಡಿಕೊಂಡು ಐಟಮ್ಸ್ ನೋಡಿಕೊಂಡು ಅವರು ಬಾಕ್ಸ್ ಮಾಡಬೇಕಾಗ್ತದೆ ಸೈಜ್ ನೋಡಿಕೊಂಡು. ಮತ್ತು ಅದರೊಳಗೆ ಐಟಮ್ಸ್ ಇಡಬೇಕು.
ಮತ್ತೆಂತಾದ್ರು ಪ್ರಮೋಷನಲ್ ಮೆಟೀರಿಯಲ್ ಏನಾದರೂ ಉಂಟು ಅಂತೇಳಿ ಆದರೆ, ಈಗ ನಾವು ಬಟ್ ಇದುಂಟು ಪ್ರಾಡಕ್ಟ್ ನಮ್ಮದು ಇದೆಲ್ಲ ಅವೈಲೇಬಲ್ ಉಂಟು ಅಂತ ಹೇಳಿದರೆ ಅದರೊಳಗೆ ಇಡಬೇಕು. ಕರೆಕ್ಟ್ ಸೀಲ್ ಮಾಡಬೇಕು. ಮತ್ತು ಹ್ಯಾಂಡ್ಲು ವಿತ್ ಕ್ಯಾರ್ ಅಂತೇಳಿ ಒಂದು ಗಮ್ ಟೈಪ್ ಬರ್ತದೆ, ಅದನ್ನು ಅಂಟಿಸಬೇಕು. ಮತ್ತು ಪ್ಯಾಕೇಜ್ ಮಾಡಿದ ಇದರನ್ನು 2 ಸಲ ಚೆಕ್ ಮಾಡಬೇಕು, ಕ್ರಾಸ್ ಚೆಕ್ ಮಾಡಬೇಕು ಅಂತ ಹೇಳ್ತಾ ಇರುವಂಥದ್ದು. ಮತ್ತು ಅದರ ವೆಯ್ಟ್ ಏನುಂಟು, ಅದರ ಸೈಜ್ ಏನುಂಟು, ಅದನ್ನು ಒಂದು ಮ್ಯಾನುವಲ್ ಉಂಟು ಅಲ್ಲಿ ಬರೀಲಿಕ್ಕೆ, ಅದರಲ್ಲಿ ಬರಿಬೇಕು. ಮತ್ತು ನೆಕ್ಸ್ಟ್ ಮಾರ್ನಿಂಗ್ ಅದು ಅಲ್ಲಿಂದ ಪ್ಯಾಕ್ ಆಗಿ ಇದು ಕಳಿಸ್ತೇವೆ ಅಂತ ಹೇಳುವಂಥ ವಿಷಯ. ಇವರಿಗೆ ಎಂತೆಲ್ಲ ಸ್ಕಿಲ್ಸ್ ಬೇಕು ಅಂತೇಳಿ ನಾವು ಇಲ್ಲಿ ಬರೆದಿದ್ದೇವೆ. ಒಬ್ಸರ್ವ್ ಮಾಡಬೇಕಾಗ್ತದೆ, ವರ್ಕ್ ಇಂಟ್ರೆಸ್ಟ್ ಬೇಕಾಗ್ತದೆ, ಹಾಗಿರೋದೆಲ್ಲ ಬರೆದಿದ್ದೇವೆ. ಎದ್ದೊಳ್ತಾಯಿ ಸ್ಕೇಲಿಂಗ್ ಅಪ್ ಬಿಸ್ನೆಸ್ ಬೈ ಯೂಸಿಂಗ್ ಸೋಷಿಯಲ್ ಮೀಡಿಯಾ ಔಟ್ರೀಚ್ ಬದಲ್ ಮಾಹಿತಿ ದಿಲ್ಲಲೆ ಸುದರ್ಶನ್ ಭಟ್ ಆ್ಯಂಡ್ ಮನೋಹರ್ ಭಟ್ ಹಂಕ ಯಾದಸ್ತಿಗ ದೇವ್ ಮಾನ್ಕೋರ್ ಕಾಮಣು ವಿಶ್ವ ಕೊಂಕಣಿ ಕೇಂದ್ರ ಅಧ್ಯಕ್ಷ ಸಿ ಎ ನಂದಗೋಪಾಲ್ ಶೆಣೆಯ ವಿನಂತಿ.